Hare Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Hare Krishna, Krishna. Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare. ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಾ, ಎಸ್ ಪ್ರಭುಜಿ, ಕಾಣಿಸ್ತಾ ಇದೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ಇಂದಿನ ತರಗತಿಯನ್ನು ನಾವು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಸೊ ಅಲ್ಲದಕ್ಕೆ ಮುಂಚೆ ನಾವು ನಮಗೆ ಈ ಅನುಕೂಲವನ್ನು ಮಾಡಿಕೊಟ್ಟ ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡಲು ಅನುಕೂಲ ಮಾಡಿಕೊಟ್ಟ ನಮ್ಮ ಮಂದಿರದ ಅಧ್ಯಕ್ಷರಾದ ನಾಮನಿಷ್ಠಾಸ್ ಪ್ರಭುಜಿ, ಇಸ್ಕಾನ್ ಮಂಗಳೂರು ಮಂದಿರದ ಇತರ ಹಿರಿಯ ಭಕ್ತರು, ಶ್ರೀಲಾಭಯ ಚರಣ ಅರವಿಂದ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರು, ಶ್ರೀ ಜಯಪತಾಕ ಸ್ವಾಮಿ ಮಹಾರಾಜರ ಕೃಪಾ ಮತ್ತು ಆಶೀರ್ವಾದಗಳೊಂದಿಗೆ ಜೊತೆಯಲ್ಲಿ ಶ್ರೀ ಶ್ರೀ ರಾಧಾ ಗೋವಿಂದರ ಪಾದ ಪದ್ಮಗಳ ಕೃಪೆಯಿಂದ ನಾವು ಈ ಭಾಗವತವನ್ನು ಮತ್ತು ಭಗವಂತನ ಶ್ರೀಕೃಷ್ಣನ ಭಕ್ತರು ಅವರ ದಿವ್ಯ ಲೀಲೆಗಳ ಬಗ್ಗೆ ಮಾಡಲು ಅಷ್ಟು ಅರ್ಹರಲ್ಲದೇ ಇದ್ದರೂ ಕೂಡ ನಮ್ಮ ಆಚಾರ್ಯರು ಮತ್ತೆ ಶ್ರೀಕೃಷ್ಣನ ಮತ್ತು ಅವರ ಹಿರಿಯ ಭಕ್ತರ ಕೃಪೆಯಿಂದ ನಮಗೆ ಈ ಭಾಗ್ಯ ಲಭಿಸಿದೆ. ಸೊ ಇಂದಿನ ತರಗತಿಯನ್ನು ನಾವು ಮಂಗಳಾಚರಣೆಯೊಂದಿಗೆ ಪ್ರಾರಂಭಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣ ಬಿಂದು ಗೋ ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರಸ್ಥಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಇಂದಿನ ತರಗತಿಯನ್ನು ಪ್ರಾರಂಭಿಸುವಕ್ಕೆ ಮುಂಚೆ ನಾವು ಹಿಂದಿನ ಭಾನುವಾರ 40ನೇ ಶ್ಲೋಕವನ್ನು ಓದಿದ್ವಲ್ವಾ, ಆ 40ನೇ ಶ್ಲೋಕದ ಒಂದು ಸಾರಾಂಶವನ್ನು ಮತ್ತೊಮ್ಮೆ ನೋಡೋಣ. ಸೊ ಯಾರಾದರೂ ಓದ್ತೀರಾ 40ನೇ ಶ್ಲೋಕದ ಅನುವಾದ? ಹರೇ ಹರೇ ಕೃಷ್ಣ ಕೃಷ್ಣ, ಪ್ರಭುಜಿ. ಓದಿ ಮಾತಾಜಿ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರೀತಿಯ ಪ್ರಭುವೆ ಅಚ್ಯುತನೇ, ನನ್ನ ಸ್ಥಿತಿಯು ಒಬ್ಬೊಬ್ಬರೂ ತನ್ನದೇ ದಾರಿಗೆ ಸೆಳೆಯುತ್ತಿರುವ ಹಲವು ಹೆಂಡತಿಯರಿರುವ ವ್ಯಕ್ತಿಯಂತಾಗಿದೆ. ನಿರ್ದರ್ಶನಕ್ಕೆ ನಾಲಿಗೆಯು ರುಚಿಯಾದ ತಿನಿಸುಗಳಿಂದ ಆಕರ್ಷಿತವಾಗುತ್ತದೆ. ಜನನಾಂಗವು ಆಕರ್ಷವಾದ ಹೆಣ್ಣಿನೊಂದಿಗೆ ಸಂಭೋಗ ಬಯಸುತ್ತದೆ. ಚರ್ಮವು ಮೃದುವಾದ ವಸ್ತುಗಳ ಸಂಪರ್ಕಕ್ಕಾಗಿ ಹಂಬಲಿಸುತ್ತದೆ. ಹೊಟ್ಟೆಯು ತುಂಬಿದರೂ ಇನ್ನೂ ತಿನ್ನಲು ಆಸೆ ಪಡುತ್ತಿದೆ. ಕಿವಿಯು ನಿನ್ನ ವಿಷಯ ಕೇಳಲು ಪ್ರಯತ್ನಿಸದೆ ಸಾಮಾನ್ಯವಾಗಿ ಚಿತ್ರಗೀತೆಗಳ ಕಡೆಗೆ ಆಕರ್ಷಿತವಾಗುತ್ತದೆ. ಘಾಣೇಂದ್ರಿಯವಾದರೂ ಇನ್ನೊಂದು ಕಡೆಗೆ ಸೆಳೆಯುತ್ತದೆ. ಚಂಚಲವಾದ ಕಣ್ಣುಗಳು ಇಂದ್ರಿಯ ತೋಷಣೆಯ ದೃಶ್ಯಗಳನ್ನು ನೋಡಲು ಹಾತೊರೆಯುತ್ತವೆ. ಕರ್ಮೇಂದ್ರಿಯಗಳು ಬೇರೆ ಬೇರೆಯ ಕಡೆಗೆ ಸೆಳೆಯುತ್ತಿವೆ. ಈ ಪ್ರಕಾರವಾಗಿ ನಾನು ನಿಜವಾಗಿಯೂ ಕ್ಲೇಶಕ್ಕೆ ಒಳಗಾಗಿದ್ದೇನೆ. ಭಾವಾರ್ಥನ ಓದ್ಬಿಡಿ ಮಾತಾಜಿ, ಹಾಗೇನೆ ಒಂದ್ಸರಿ ರಿವೈಸ್ ಮಾಡ್ಕೊಂಡ್ಬಿಡೋಣ ಅಷ್ಟೇ. ಆಯ್ತು ಪ್ರಭುಜಿ. ಭಾವಾರ್ಥ.
ಮಾನವ ಜನ್ಮದ ಉದ್ದೇಶವೇ ಭಗವತ್ ಸಾಕ್ಷಾತ್ಕಾರ. ಆದರೆ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಭಗವಂತನ ಪವಿತ್ರ ನಾಮವನ್ನು ಆಲಿಸುವುದು ಮತ್ತು ಹಾಡುವುದು, ಇವುಗಳಿಂದ ಈ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಈ ಪ್ರಕ್ರಿಯೆಯು ನಮ್ಮ ಇಂದ್ರಿಯಗಳು ಭೌತಿಕ ವಿಷಯ ಕಡೆ ಆಕರ್ಷಿತವಾಗುತ್ತಿರುವವರೆಗೂ ಭಗವತ್ ಸಾಕ್ಷಾತ್ಕಾರದ ಈ ಪ್ರಕ್ರಿಯೆಯಿಂದ ನಾವು ವಿಚಲಿತರಾಗಿರುತ್ತೇವೆ. ಆದ್ದರಿಂದ ಭಕ್ತಿ ಸೇವೆ ಎಂದರೆ ಇಂದ್ರಿಯಗಳನ್ನು ಶುದ್ಧೀಕರಿಸುವುದು ಎಂದರ್ಥ. ಬದ್ಧ ಸ್ಥಿತಿಯಲ್ಲಿ ನಮ್ಮ ಇಂದ್ರಿಯಗಳನ್ನು ಭೌತ ಇಂದ್ರಿಯ ತೋಷಣೆಯ ಹಂಬಲವು ಮುಸುಕಿರುತ್ತದೆ. ಎಲ್ಲಿಯವರೆಗೆ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ಶುದ್ಧೀಕರಿಸಲು ತಕ್ಕ ತರಬೇತಿಯನ್ನು ಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ಅವನು ಭಕ್ತನಾಗಲು ಸಾಧ್ಯವಿಲ್ಲ. ಆದ್ದರಿಂದಲೇ ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಮೊದಲಿನಿಂದಲೇ ಇಂದ್ರಿಯ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕೆಂದು ಹೇಳುತ್ತೇವೆ. ಅದರಲ್ಲೂ ನಾಲಿಗೆಯನ್ನು ಶ್ರೀಲ ಭಕ್ತಿ ವಿನೋದ ಠಾಕೂರರ ಅತ್ಯಂತ ಲೋಭಿಯೂ ದುರ್ಜಯೂ ಆದ ಇಂದ್ರಿಯವೆಂದು ವರ್ಣಿಸುತ್ತಾರೆ. ನಾಲಿಗೆಯ ಈ ಸೆಳೆತವನ್ನು ನಿಲ್ಲಿಸಬೇಕಾದರೆ ಮಾಂಸವನ್ನಾಗಲಿ ಇತರ ವಸ್ತುಗಳನ್ನಾಗಲಿ ತಿನ್ನಕೂಡದು, ಮದ್ಯಪಾನ ಮಾಡಬೇಕು, ಹೊಗೆ ಬತ್ತಿ ಸೇದಬೇಕು ಎಂದೆಲ್ಲ ನಾಲಿಗೆಯು ಹಾತೊರೆದರೆ ಅದಕ್ಕೆ ಅವಕಾಶ ಕೊಡಬಾರದೆಂದು ಕಡ್ಡಾಯವಾಗಿ ಹೇಳಿದೆ. ಕೊನೆಗೆ ಚಹಾ ಅಥವಾ ಕಾಫಿ ಕುಡಿಯಲು ಸಹ ಅನುಮತಿ ಇಲ್ಲ. ಹಾಗೆಯೇ ಜನನಾಂಗವನ್ನು ಅನೈತಿಕ ಸಂಭೋಗಕ್ಕೆ ಆಸೆ ಪಡದಂತೆ ತಡೆಯಬೇಕು. ಹಾಗೆ ಇಂದ್ರಿಯಗಳಿಗೆ ತಡೆ ಹಾಕದೆ ಹೋದರೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯು ಸಾಧ್ಯವೇ ಇಲ್ಲ. ಇಂದ್ರಿಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಬೇಕಾದರೆ ಇರುವ ಒಂದೇ ಒಂದು ಮಾರ್ಗ ಭಗವಂತನ ಪವಿತ್ರ ನಾಮವನ್ನು ಜಪಿಸುತ್ತಿರುವುದು ಮತ್ತು ಆಲಿಸುತ್ತಿರುವುದು. ಇಲ್ಲದೆ ಹೋದರೆ ವ್ಯಕ್ತಿಯು ಒಬ್ಬಳಿಗಿಂತ ಹೆಚ್ಚು ಹೆಂಡತಿಯರಿದ್ದು ಅವರಿಂದ ವಿಕ್ಷೋಭೆಗೊಳಗಾಗುವ ಗೃಹಸ್ಥನ ಹಾಗೆ ಸದಾ ಪ್ರಕ್ಷುಬ್ಧನಾಗುತ್ತಾನೆ. ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭುಜಿ, ಮಾತಾಜಿ, ಧನ್ಯವಾದಗಳು. ಮಾತಾಜಿ. ಸೊ ಶ್ರೀಲ ಪ್ರಭುಪಾದರು ಮತ್ತೆ ಮತ್ತೆ ಈ ವಿಷಯವನ್ನು ಒತ್ತಿ ಒತ್ತಿ ಹೇಳ್ತಾ ಇರ್ತಾರೆ. ಸೊ ಎಲ್ಲದಕ್ಕಿಂತ ಮುಖ್ಯವಾದ ಏನಂದ್ರೆ ಇಂದ್ರಿಯವನ್ನು ನಿಯಂತ್ರಣಕ್ಕೆ ನಾವು ಇಂದ್ರಿಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಬೇಕು. ಸೊ ಇಂದ್ರಿಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಲು ಸುಲಭವಾದ ಮಾರ್ಗ ಏನು ಅಂದ್ರೆ ಯಾವ ರೀತಿಯಾಗಿ ಇಂದ್ರಿಯಗಳನ್ನು ನಾವು ನಿಯಂತ್ರಿಸಬೇಕು ಅಂದ್ರೆ ಮಾಂಸ ವರ್ತನೆ, ಮದ್ಯಪಾನ ವರ್ಜನೆ, ಮತ್ತೆ ನಶೆಗಳನ್ನು ಮಾಡುವುದು, ಚಹಾ ಕಾಫಿ ಕೂಡ ಕುಡಿಯುವ ಅನುಮತಿ ಇಲ್ಲ. ಸೊ ಈ ರೀತಿಯಾಗಿ ನಾವು ಅನೈತಿಕ ಒಂದು ಸಂಬಂಧಗಳನ್ನು ಕೂಡ ಬೆಳೆಸ್ಕೊಳ್ಳಬಾರದು, ಅದರ ಬಗ್ಗೆ ನಾವು ಮನಸ್ಸನ್ನು ಕೊಡಬಾರದು. ಸೊ ಈ ರೀತಿಯಾಗಿ ನಾವು ಇಂದ್ರಿಯಗಳನ್ನು ತಡೆಯಬೇಕು. ಸೊ ಆದರೆ ನಾವು ಯಾವಾಗ ಇಂದ್ರಿಯಗಳನ್ನು ತಡೆಯೋದಿಲ್ವೋ ಅಲ್ಲಿವರೆಗೂ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿ ಸಾಧ್ಯವೇ ಇಲ್ಲ, ಭಕ್ತಿ ಸೇವೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿವರೆಗೂ ಭಕ್ತಿ ಸೇವೆ ಮಾಡೋದಿಲ್ವೋ ಅಲ್ಲಿವರೆಗೂ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಸಲಿಕ್ಕೆ ಪ್ರಗತಿಯೇ ಸಾಧ್ಯವೇ ಇಲ್ಲ. ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆ ನಾವು ಮಾಡೋದಿಲ್ವೋ ಅಲ್ಲಿವರೆಗೂ ಮತ್ತೆ ನಮಗೆ ಈ ಜನನ ಮರಣಗಳ ಒಂದು ಚಕ್ರ ಏನಿದೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅದರಿಂದ ಪ್ರಹ್ಲಾದ ಮಹಾರಾಜರು ಏನ್ ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿಯ ಪ್ರಭುವೇ, ನನ್ನೊಂದು ಏನು ಎಷ್ಟಿದೆ, ಹೊಟ್ಟೆ ತುಂಬಿದ್ರು ಇನ್ನಷ್ಟು ತಿನ್ಲಿಕ್ಕೆ ಆಸೆ ಪಡುತ್ತೆ. ನೋಡಿ ಎಷ್ಟು ಕೆಟ್ಟದಾದ ಒಂದು ವಿಷಯ ಅದಕ್ಕೆ. ಸೊ ಈ ರೀತಿ ಇದನ್ನ ನಾವು ಮನಸ್ಸಿಗೆ ಹೇಳಿದ್ರೆ, ನಮ್ಮ ಮನಸ್ಸಿಗೆ ನಮಗೆ ಏನು ಬೇಕಂತ ಎಷ್ಟು ಬೇಕೋ ಅಷ್ಟು ಸಿಕ್ಕಿದ್ರು ಕೂಡ ನಾವು ಇನ್ನೊಬ್ಬರ ವಸ್ತುವಿಗೆ ಆಸೆ ಪಡ್ತೇವೆ. ಆ ರೀತಿಯಾಗಿ ಹೊಟ್ಟೆ ತುಂಬಿದ್ರು ಕೂಡ ಇನ್ನಷ್ಟು ಬೇಕು, ಅಂದ್ರೆ ನಮಗೆ ಅದನ್ನ ಜೀರ್ಣ ಮಾಡ್ಕೊಳ್ಳೋಕೆ ತಾಕತ್ತಿಲ್ಲ, ಆದ್ರೂ ಇನ್ನಷ್ಟು ಬೇಕು. ಸೊ ಅದೇ ರೀತಿಯಾಗಿ ಕಿವಿ ಭಗವಂತನ ಬಳಿ ಕೇಳಲಿಕ್ಕೆ ಇಷ್ಟನೇ ಪಡೋದಿಲ್ಲ. ಸೊ ಬೇರೆ ಎಲ್ಲ ಕಡೆಗೆ ಎಳೀತಾ ಇರುತ್ತೆ ಕೈಯಲ್ಲಿ. ಈ ರೀತಿಯಾಗಿ ಮಾಡೋದ್ರಿಂದ ನಾನು ನಿಜವಾಗಿಯೂ ಕ್ಲೇಶಕ್ಕೆ ಒಳಗಾಗಿದ್ದೇನೆ. ಸೊ ಇದೆಲ್ಲರೂ ನಮ್ಮೆಲ್ಲರ ಕಥೆ ಇದೆ. ಸೊ ಈ ಪ್ರಹ್ಲಾದ ಮಹಾರಾಜ ಈ ರೀತಿಯಾಗಿ ಹೇಳ್ತಾ ಇದ್ದಾನಂದ್ರೆ ಅವನು ಮಹಾಜನ ಭಕ್ತ ಶಿರೋಮಣಿ ಅವನೇ ಹೀಗೆ ಹೇಳ್ತಾ ಇದ್ದಾನಂದ್ರೆ ನಮ್ಮಂಥವರ ಪರಿಸ್ಥಿತಿಯನ್ನು ನಾವು ಕಂಪೇರ್ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಸೊ ಈ ರೀತಿಯಾಗಿ ಎಲ್ಲದಕ್ಕೂ ಸುಲಭ ಮಾರ್ಗ ಅಂದ್ರೆ ಇವೆಲ್ಲರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸುಲಭ ಮಾರ್ಗ ಏನು ಅಂದ್ರೆ ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದು ಮತ್ತು ಆಲಿಸುವುದು. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ. ಸೊ ಮೊದಲು ಶುರು ಮಾಡೋದು ಶ್ರವಣ ಮತ್ತು ಕೀರ್ತನೆಯಿಂದ. ಸೊ ನಾವೆಲ್ಲ ಈಗ ಶ್ರವಣ ಮಾಡ್ತಾ ಇದೀವಿ, ಸುಮಾರು ವರ್ಷಗಳಿಂದ ಇಲ್ಲಿ ಶುರು ಮಾಡ್ಕೊಂಡಿದ್ದೀವಿ. 3-4 ವರ್ಷದಿಂದ ನೀವೆಲ್ಲ ಈ ಇಸ್ಕಾನ್ ಮಂಗಳೂರಿನ ಮೂಲಕವಾಗಿ ನಾವೆಲ್ಲ ಕೇಳ್ತಾ ಇದೀವಿ. ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಓದ್ತಾ ಇದ್ದೀವಿ ಮತ್ತು ನಮ್ಮ ಹಿರಿಯ ಭಕ್ತರಿಂದ ನಾವು ತಕ್ಕಮಷ್ಟಿಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಇದನ್ನ ಮಾಡೋದ್ರಿಂದ ಶ್ರವಣಂ ಕೀರ್ತನ ಇದನ್ನು ಮಾಡ್ತಾ ಇದ್ರೆ ನಿಧಾನವಾಗಿ ನಮಗೇನಾಗುತ್ತೆ, ಆತ್ಮದ ಒಂದು ಕಲ್ಮಶ ಏನಿದೆ ಅದು ನಿಧಾನವಾಗಿ ಸ್ವಚ್ಛವಾಗುತ್ತೆ, ನಂತರ ಭಗವಂತನ ದರ್ಶನವಾಗುತ್ತೆ. ಸೊ ಈ ರೀತಿಯಾಗಿ ಮುಂದಿನ ಶ್ಲೋಕವನ್ನು ನೋಡೋಣ. ಇದು ಹಿಂದಿನ ತರಗತಿಯಲ್ಲಿ ನಾವು ಸ್ಟಡಿ ಮಾಡಿದ್ದು. ಈಗ ಮುಂದಿನ ಶ್ಲೋಕವನ್ನು ನೋಡೋಣ. ಶ್ಲೋಕ 41 ಓದ್ಲಿಕ್ಕೆ ಇಷ್ಟ ಇರೋರು ಹ್ಯಾಂಡ್
ಹ್ಯಾಂಡ್ ರೈಸ್ ಮಾಡಿ. ಎಲ್ಲರೂ ಓದಬೇಕು ನನ್ನ ಪ್ರಕಾರ. 10 ಜನ ಇದ್ದೀರಾ, 9 ಜನ ಇದ್ದೀರಾ, ಎಲ್ಲರೂ ಓದಬೇಕು. ಸೊ ಈಗ ಶ್ಲೋಕವನ್ನು ಹೇಳೋಣ. ಏವಂ ಪ್ರಹ್ಲಾದ ಮಹಾರಾಜರು ತಮ್ಮ ಪ್ರಾರ್ಥನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಏವಂ ಸ್ವಕರ್ಮ ಪತಿತಂ ಭವ ವೈತರಣ್ಯ ಅನ್ಯೋನ್ಯ ಜನ್ಮ ಮರಣಾಶನ ಭೀತಂ ಪಶ್ಯನ್ ಜನಂ ಸ್ವಪರ ವಿಗ್ರಹ ವೈರಮೈತ್ರಂ ಅಂತೇತಿ ಪಾರಚರ ಪೀಪ್ರಹಿ ಮೂಢಮದ್ಯ. ರಿಪೀಟ್ ಮಾಡೋಣ. ಏವಂ ಸ್ವಕರ್ಮ ಪತಿತಂ ಭವ ವೈತರಣ್ಯ एवं स्वकर्मपतितं भव वैतरण्याम् ಏವಂ ಸ್ವಕರ್ಮ ಪತಿತಾಂ ಭವ ವೈತರಣ್ಯಾಂ एवं स्वकर्मपतितं भव वैतरण्याम् ಅನ್ಯ ಜನ್ಮ ಮರಣಾಶನ ಭೀತಂ अन्य जन्म मरणाशन भीतम् ಅನ್ಯ ಜನ್ಮ ಮರಣಾಶನ ಭೀತಂ अन्य जन्म मरणाशन भीतम् ಪಶ್ಯನ್ ಜನಂ ಸ್ವಪರ ವಿಗ್ರಹ ವೈರಮೈತ್ರಂ पश्यं जनं स्वपर विग्रह वैरमैत्रम् ಪಶ್ಯಂ ಜನಂ ಸ್ವಪರ ವಿಗ್ರಹ ವೈರಮೈತ್ರಂ पश्यं जनं स्वपर विग्रह वैरमैत्रम् ಅಂತೇತಿ ಪಾರಾಚರ ಪಿಪ್ರಹಿ ಮೂಢಂ ಆದ್ಯ अन्तेति पारचर विप्रहि मूढमद्य ಅಂತೇತಿ ಪಾರಾಚರ ಪಿಪ್ರಹಿ ಮೂಢಮದ್ಯ अन्तेति पारचर विप्रहि मूढमद्य. ಯಾರಾದರೂ ಶ್ಲೋಕ ರಿಪೀಟ್ ಮಾಡ್ತೀರಾ? ಏವಂ ಸ್ವಕರ್ಮ ಪತಿತಂ ಭವ ವೈತರಣ್ಯಾಂ ಅನ್ಯ ಜನ್ಮ ಮರಣಾಶನ ಭೀತಂ ಪಶ್ಯನ್ ಜನಂ ಸ್ವಪರ ವಿಗ್ರಹ ವೈರಮೈತ್ರಂ ಅಂತೇತಿ ಪಾರಚರ ಪಿಪ್ರಹಿ ಮೂಢಮದ್ಯ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಇನ್ಯಾರಾದರೂ ಓದ್ತೀರಾ? ಹರೇ ಕೃಷ್ಣ. ಓದಿ ಶ್ಲೋಕ ಮಾತಾಜಿ. ಏವಂ ಸ್ವಕರ್ಮ ಪತಿತಂ ಭವ ವೈತರಣ್ಯಾಂ ಮನೋನ್ಯ ಮನೋನ್ಯ ಅಲ್ಲ, ಅದು ಮನೋನ್ಯ. ಭವ ವೈತರಣ್ಯಾಂ ಅನಂತರ ಅನ್ಯೋನ್ಯ. ನಲ್ಲಿ ಮೇಲ್ಗಡೆ ಇಲ್ಲಿ ಕರೆಕ್ಟ್ ಆಗಿದೆ. ಅನ್ಯೋನ್ಯ ಅಂತಿದೆ, ಅಲ್ಲಿ ಮ ಇಲ್ಲಿ ಬರುತ್ತೆ. ಭವ ವೈತರಣ್ಯಾಂ ಇಲ್ಲಿ ಬಂದ್ಬಿಡುತ್ತೆ, ಮಾ ಇಲ್ಲಿ ಬಂದ್ಬಿಡುತ್ತೆ. ಸೊ ಅದಾದ್ಮೇಲೆ ಅನ್ಯ. ಸೊ ಇನ್ನೊಂದ್ಸರಿ ಓದಿ. ಏವಂ ಸ್ವಕರ್ಮ ಪತಿತಂ ಭವ ವೈತರಣ್ಯಾಂ ಅನ್ಯೋನ್ಯ ಅಂತ ಹೇಳಿ. ಅನ್ಯೋನ್ಯ ಜನ್ಮ ಮರಣಾಶನ ಭೀತಂ ಅನ್ಯೋನ್ಯ ಜನ್ಮ ಮರಣಾಶನ ಭೀತಂ ಪಶ್ಯನ್ ಜನಂ ಸ್ವಪರ ವಿಗ್ರಹ ವೈರಮೈತ್ರಂ ಅಂತೇತಿ ಪಾರಚರ ಪಿಪ್ರುಹಿ ಮೂಢಮದ್ಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಇನ್ನಾರಾದ್ರೂ ಓದ್ತೀರಾ? ಓದ್ತೀನಿ ಸರ್, ಓದ್ತೀನಿ ಮೇಡಮ್. ಓದಿ ಮಾತಾಜಿ. ಏವಂ ಸ್ವಕರ್ಮ ಪತಿತಂ ಭವ ವೈತರಣ್ಯಾಂ ಅನ್ಯೋನ್ಯ ಜನ್ಮ ಮರಣಾಶನ ಭೀತಂ ಪಶ್ಯನ್ ಜನಂ ಸ್ವಪರ ವಿಗ್ರಹ ವೈರಮೈತ್ರಂ ಹಂತೇತಿ ಪಾರಚರ ಪಿಪ್ರಹಿ ಮೂಢಮಧ್ಯ. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮತ್ತೆ ಯಾರಾದರೂ? ಹರೇ ಕೃಷ್ಣ ಪ್ರಭುಜಿ. ಓದಿ ಶ್ಲೋಕ ಮಾತಾಜಿ. 41. ಏವಂ ಸ್ವಕರ್ಮ ಪತಿತಂ ಭಾವೈತರಣ್ಯ ಅನ್ಯೋನ ಜನ್ಮ ಮರಣಾಶಯನ ಭೀತಂ ಪಶ್ಯಂ ಜನಂ ಸ್ವಪರ ವಿಗ್ರಹವೈರಮೈತ್ರಂ ಅನ್ಯೇತಿ ಪಾರಚರ ಪಿಪ್ರೂಹಿ ಮೂಢಮದ್ಯ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ. ಧನ್ಯವಾದಗಳು. ಸೊ ಎಲ್ರದ್ದು ಓದಿದ್ದಾಗಿದೆ ಅಂದ್ರೆ ಇನ್ಯಾರಾದ್ರೂ ಓದೋಂಗಿದ್ರೆ ಓದಿ, ಇಲ್ಲ ಅಂದ್ರೆ ನಾವು ಭಾವ ಇದು ಓದಿ ಮಾತಾಜಿ. ಗೀತಾ ಮಾತಾಜಿ ಓದಿ. ಏವಂ ಸ್ವಕರ್ಮ ಪತಿತಂ ಭವ ವೈತರಣ್ಯಾಂ ಅನ್ಯೋನ್ಯ ಜನ್ಮ ಮರಣಾಶನ ಭೀತಂ
ಪಶ್ಯಂಜನಂ ಸ್ವಪರವಿಗ್ರಹವೈರಮೈತ್ರಂ ಅಂತೇತಿ ಪಾರಚರಪಿ ಪ್ರಹಿ ಮೂಢಮಧ್ಯ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ, ಧನ್ಯವಾದಗಳು. ಮತ್ತಾರೋ ಓದ್ತಿರೋ ಪ್ರಯತ್ನ ಪಟ್ರಲ್ಲ? ಕೃಷ್ಣ ಪ್ರಭುಜಿ ಓದ್ಲಾ ಪ್ರಭುಜಿ? ಶ್ರುತಿ ಮಾತಾಜಿ ಓದಿ. ಶ್ಲೋಕ 41. ಏವಂ ಸ್ವಕರ್ಮ ಪತಿತಂ ಭವ ವೈತರಣ್ಯಾಂ ನ್ಯೂನ್ಯ ಜನ್ಮ ಮರಣಾಶನ ಭೀತ ಭೀತಂ ಪಶ್ಯನ್ ಜನಂ ಸ್ವಪರ ವಿಗ್ರಹ ವೈರಮೈತ್ರಂ ಹಂತೇತಿ ಪಾರಚರ ಪಿಬೃಹಿ ಮೂಢ ಮಧ್ಯ. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ, ಹರೇ ಕೃಷ್ಣ, ಧನ್ಯವಾದಗಳು. ಎಲ್ಲರದ್ದು ಆಯ್ತಾ? ಸರಿ, ಈಗ ಅರ್ಥವನ್ನು ನೋಡೋಣ, ಶಬ್ದಾರ್ಥಗಳನ್ನು. ಏವಂ ಹೀಗೆ, ಏವಂ ಹೀಗೆ, ಸ್ವಕರ್ಮ ಪತಿತಂ ತನ್ನ ಲೌಕಿಕ ಕರ್ಮ ಫಲಗಳಿಂದ ಪತಿತನಾಗಿರುವ, ಸ್ವಕರ್ಮ ಪತಿತಂ ತನ್ನ ಲೌಕಿಕ ಕರ್ಮ ಫಲಗಳಿಂದ ಪತಿತನಾಗಿರುವ, ಭವ ಅಜ್ಞಾತ ಜಗತ್ತೆಂಬ ಜನನ ಮರಣ ಜರಾರೋಗ, ಭವ ಅಜ್ಞಾತ ಜಗತ್ತೆಂಬ ಜನನ ಮರಣ ಜರಾರೋಗ, ವೈತರಣ್ಯಾಂ ವೈತರಣಿ ನದಿಯಲ್ಲಿ ಮೃತ್ಯುದೇವತೆಯಾದ ಯಮರಾಜನ ಬಾಗಿಲಲ್ಲಿ ಹರಿಯುವ, ವೈತರಣ್ಯಾಂ ವೈತರಣಿ ನದಿಯಲ್ಲಿ ಮೃತ್ಯು ದೇವತೆಯಾದ ಯಮರಾಜನ ಬಾಗಿಲಲ್ಲಿ ಹರಿಯುವ, ಅನ್ಯೋನ್ಯ ಒಂದಾದ ಮೇಲೊಂದು, ಅನ್ಯೋನ್ಯ ಒಂದಾದ ಮೇಲೊಂದು, ಜನ್ಮ ಹುಟ್ಟು, ಜನ್ಮ ಹುಟ್ಟು, ಮರಣ ಸಾವು, ಮರಣ ಸಾವು, ಆಶನ ನಾನಾ ಬಗೆಯ ಊಟಗಳಿಂದ, ಆಶನ ನಾನಾ ಬಗೆಯ ಊಟಗಳಿಂದ, ಭೀತ ಭೀತಂ ಅತಿಯಾಗಿ ಹೆದರುತ್ತಿರುವ, ಅತಿಯಾಗಿ ಹೆದರುತ್ತಿರುವ, ಪಶ್ಯನ್ ನೋಡುತ್ತಾ, ಪಶ್ಯನ್ ನೋಡುತ್ತಾ, ಜನಂ ಜೀವಿಗಳನ್ನು, ಜೀವಿಗಳನ್ನು, ಸ್ವ ತನ್ನ, ಪರ ಇತರರು, ಇತರರು, ವಿಗ್ರಹ ಶರೀರಗಳಲ್ಲಿ, ಶರೀರಗಳಲ್ಲಿ, ವೈರಮೈತ್ರಂ ಸ್ನೇಹ ಮತ್ತು ದ್ವೇಷಗಳನ್ನು ಬೆಳೆಯಿಸುವ, ವೈರಮೈತ್ರಂ ಸ್ನೇಹ ಮತ್ತು ದ್ವೇಷಗಳನ್ನು ಬೆಳೆಸುವ, ಅಂತ ಅಯ್ಯೋ, ಅಂತ ಅಯ್ಯೋ, ಇತಿ ಎಂದು, ಪಾರಚರ ಮರಣವೆಂಬ ನದಿಯನ್ನು ದಾಟಿದವನೇ, ಪಾರಚರ ಮರಣವೆಂಬ ನದಿಯನ್ನು ದಾಟಿದವನೇ, ಪಿ ಪ್ರಹಿ ದಯಮಾಡಿ ನಮ್ಮೆಲ್ಲರನ್ನು ಕಾಪಾಡು ಈ ಭಯಂಕರ ಸ್ಥಿತಿಯಿಂದ, ಈ ಪ್ರಹಿ ದಯಮಾಡಿ ನಮ್ಮನ್ನೆಲ್ಲರನ್ನು ಕಾಪಾಡು ಈ ಭಯಂಕರ ಸ್ಥಿತಿಯಿಂದ, ಮೂಢಂ ನಾವೆಲ್ಲ ಆಧ್ಯಾತ್ಮ ಜ್ಞಾನದ ಅರಿವಿಲ್ಲದ ಮೂಢರು, ನಾವೆಲ್ಲ ಅಧ್ಯಾತ್ಮ ಜ್ಞಾನದ ಅರಿವಿಲ್ಲದ ಮೂಢರು, ಆದ್ಯ ಇಂದು ಏಕೆಂದರೆ ನೀನು ಸ್ವತಃ ಇಲ್ಲಿದ್ದೀಯೇ, ಅದ್ಯ ಇಂದು ಏಕೆಂದರೆ ನೀನು ಇಲ್ಲಿ ಸ್ವತಃ ಇಲ್ಲಿದ್ದೀಯೇ. ಹರೇ ಕೃಷ್ಣ. ಈಗ ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ನನ್ನ ಸ್ವಾಮಿಯೇ, ನೀನು ಸದಾ ಮೃತ್ಯುಸಾಗರದ ಆಚೆಯ ದಂಡೆಯ ಮೇಲೆ ದಿವ್ಯ ಸ್ಥಿತಿಯಲ್ಲಿ ನೆಲೆಗೊಂಡಿರುವೆ. ನಾನಾದರೋ ನಾನೇ ಆಚರಿಸಿದ ಕರ್ಮ ಫಲಗಳಿಂದಾಗಿ ಈಚೆಯ ದಡದಲ್ಲಿ ಕಷ್ಟಪಡುತ್ತಿದ್ದೇನೆ. ವಾಸ್ತವವಾಗಿ ನಾವು ಈ ನದಿಯೊಳಕ್ಕೆ ಬಿದ್ದು ಬಿಟ್ಟಿದ್ದೇವೆ. ಜನನ ಮರಣಗಳ ಯಾತನೆಯನ್ನು ಮತ್ತೆ ಮತ್ತೆ ಅನುಭವಿಸುತ್ತಲೇ ಇದ್ದೇವೆ. ಅಸಹ್ಯ ವಸ್ತುಗಳನ್ನು ತಿನ್ನುತ್ತಿದ್ದೇವೆ. ಈಗ ನೀನು ನಮ್ಮತ್ರ ಕೃಪಾದೃಷ್ಟಿಯನ್ನು ನೋಡು. ನಮ್ಮೊಬ್ಬನ ಮೇಲೆ ಮಾತ್ರವಲ್ಲ, ಯಾತನೆಗೆ ಸಿಲುಕಿ ನರಳುತ್ತಿರುವ ಎಲ್ಲರ ಮೇಲೆಯೂ ಕೃಪೆ ತೋರು. ನಿನ್ನ ನಿರ್ವ್ಯಾಜ ಕರುಣೆ, ದಯೆ ಮತ್ತು ಅನುಕಂಪೆಗಳಿಂದ ನಮ್ಮನ್ನು ವಿಮೋಚನೆಗೊಳಿಸಿ ಕಾಪಾಡು. ಈಗ ರಿಪೀಟ್ ಮಾಡೋಣ. ನನ್ನ ಸ್ವಾಮಿಯೇ, ನೀನು ಸದಾ ಮೃತ್ಯುಸಾಗರದ ಆಚೆಯ ದಂಡೆಯ ಮೇಲೆ ದಿವ್ಯ ಸ್ಥಿತಿಯಲ್ಲಿ ನೆಲೆಗೊಂಡಿರುವೆ. ನೀನು ಸದಾ ಮೃತ್ಯುಸಾಗರದ ಆಚೆಯ ದಂಡೆಯ ಮೇಲೆ ದಿವ್ಯ ಸ್ಥಿತಿಯಲ್ಲಿ ನೆಲೆಗೊಂಡಿರುವೆ. ನಾನಾದರೋ ನಾನೇ ಆಚರಿಸಿದ ಕರ್ಮಫಲಗಳಿಂದಾಗಿ ನಾನೇ ಆಚರಿಸಿದ ಕರ್ಮಫಲಗಳಿಂದಾಗಿ ಈಚೆಯ ದಡದಲ್ಲಿ ಕಷ್ಟಪಡುತ್ತಿದ್ದೇನೆ.
ವಾಸ್ತವವಾಗಿ ನಾವು ಈ ನದಿಯೊಳಕ್ಕೆ ಬಿದ್ದು ಬಿಟ್ಟಿದ್ದೇವೆ. ವಾಸ್ತವವಾಗಿ ನಾವು ಈ ನದಿಯೊಳಗೆ ಬಿದ್ದು ಬಿಟ್ಟಿದ್ದೇವೆ. ಜನನ ಮರಣಗಳ ಯಾತನೆಯನ್ನು ಮತ್ತೆ ಮತ್ತೆ ಅನುಭವಿಸುತ್ತಲೇ ಇದ್ದೇವೆ. ಜನನ ಮರಣಗಳ ಯಾತನೆಯನ್ನು ಮತ್ತೆ ಮತ್ತೆ ಅನುಭವಿಸುತ್ತಲೇ ಇದ್ದೇವೆ. ಅಸಹ್ಯ ವಸ್ತುಗಳನ್ನು ತಿನ್ನುತ್ತಿದ್ದೇವೆ. ಅಸಹ್ಯ ವಸ್ತುಗಳನ್ನು ತಿನ್ನುತ್ತಿದ್ದೇವೆ. ಈಗ ನೀನು ನಮ್ಮತ್ತ ಕೃಪಾದೃಷ್ಟಿಯಿಂದ ನೋಡು. ಈಗ ನೀನು ನಮ್ಮತ್ತ ಕೃಪಾದೃಷ್ಟಿಯಿಂದ ನೋಡು. ನನ್ನೊಬ್ಬನ ಮೇಲೆ ಮಾತ್ರವಲ್ಲ, ಈ ಯಾತನೆಗೆ ಸಿಲುಕಿ ನರಳುತ್ತಿರುವ ಎಲ್ಲರ ಮೇಲೆಯೂ ಕೃಪೆ ತೋರು. ನರಳುತ್ತಿರುವ ಎಲ್ಲರ ಮೇಲೆ ಕೃಪೆ ತೋರು. ನಿನ್ನ ನಿರ್ವ್ಯಾಜ ದಯೆ ಮತ್ತು ಅನುಕಂಪಗಳಿಂದ ನಮ್ಮನ್ನು ವಿಮೋಚನೆಗೊಳಿಸಿ ಕಾಪಾಡು. ನಿನ್ನ ನಿರ್ವಾಜ್ಯ ದಯೆ ಮತ್ತು ಅನುಕಂಪಗಳಿಂದ ನಮ್ಮನ್ನು ವಿಮೋಚನೆಗೊಳಿಸಿ ಕಾಪಾಡು. ಹರೇ ಕೃಷ್ಣ. ಭಾವಾರ್ಥ ಯಾರು ಓದ್ತೀರಾ? ಓದ್ತೀನಿ. ಓದಿ ಪ್ರಭಾವತಿ ಮಾತಾಜಿ ಓದಿ. ಓದ್ಲಿಕ್ಕೆ ತುಂಬಾ ಇದೆ, ಓದಿ. ಇನ್ನು ಎಲ್ರಿಗೂ ಚಾನ್ಸ್ ಸಿಗುತ್ತೆ. ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಯಾರ್ಲಿಕ್ಕೆ ಓದ್ಲಿಕ್ಕೆ ಇಷ್ಟ ಇದೆ. ಭಾವಾರ್ಥ. ಒಬ್ಬ ಶುದ್ಧ ವೈಷ್ಣವನಾಗಿ ಪ್ರಹ್ಲಾದ ಮಹಾರಾಜನು ತನಗಾಗಿ ಮಾತ್ರ ಬೇಡದೆ ನರಳುತ್ತಿರುವ ಸಮಸ್ತ ಜೀವಿಗಳಿಗಾಗಿ ಬೇಡುತ್ತಾನೆ. ವೈಷ್ಣವರಲ್ಲಿ 2 ವರ್ಗಗಳುಂಟು, ಭಜನಾನಂದಿಗಳು ಮತ್ತು ಗೋಷ್ಠಿ ಆನಂದಿಗಳು. ಭಜನಾನಂದಿಗಳು ಕೇವಲ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಭಗವಂತನನ್ನು ಪೂಜಿಸುತ್ತಾರೆ. ಆದರೆ ಗೋಷ್ಠಿ ಆನಂದಿಗಳು ಎಲ್ಲರನ್ನೂ ಕೃಷ್ಣ ಪ್ರಜ್ಞೆಯ ನೆಲೆಗೆ ಏರಿಸಿ ಅವರನ್ನು ರಕ್ಷಿಸಲು ಪ್ರಯತ್ನಿಸುತ್ತಾರೆ. ಮತ್ತೆ ಮತ್ತೆ ಒದಗುತ್ತಿರುವ ಜನನ ಮರಣಗಳನ್ನಾಗಲಿ ಐಹಿಕ ಜೀವನದ ಇತರ ಕ್ಲೇಶಗಳನ್ನಾಗಲಿ ಗ್ರಹಿಸಲಾರದ ಮೂರ್ಖರು ತಮಗೆ ಮುಂದಿನ ಜನ್ಮದಲ್ಲಿ ಏನಾಗಬಹುದು ಎಂಬುದನ್ನು ಖಚಿತವಾಗಿ ತಿಳಿದುಕೊಳ್ಳಲಾರರು. ವಾಸ್ತವವಾಗಿ ಭೌತಿಕ ಕಶ್ಮಲಗಳಿಂದ ದೂಷಿತರಾಗಿರುವ ಈ ಅವಿವೇಕಿ ಮೂರ್ಖರೇ ಜನ್ಮವನ್ನು ಗಣನೆಗೆ ತೆಗೆದುಕೊಳ್ಳದ ಹೊಣೆಗೇಡಿ ಜೀವನ ವಿಧಾನವನ್ನು ರೂಪಿಸಿದ್ದಾರೆ. ವ್ಯಕ್ತಿಯು ತಾನು ಆಚರಿಸಿದ ಕರ್ಮಗಳ ಪ್ರಕಾರವಾಗಿ 84 ಲಕ್ಷ ಜೀವ ಯೋನಿಗಳಲ್ಲಿ ಆಯ್ಕೆ ಮಾಡಿದ ಯಾವುದಾದರೂ ಒಂದು ದೇಹವನ್ನು ಪಡೆಯುತ್ತಾನೆ ಎಂಬುದನ್ನು ಅವರು ತಿಳಿಯರು. ಭಗವದ್ಗೀತೆಯಲ್ಲಿ ಈ ಬುದ್ಧಿಗೇಡಿಗಳನ್ನು ದುಷ್ಕೃತಿನೋ ಮೂಢ ಎಂದು ವರ್ಣಿಸಿದೆ. ಕೃಷ್ಣ ಪ್ರಜ್ಞೆ ಇಲ್ಲದ ಭಕ್ತರಲ್ಲದವರು ಪಾಪ ಕಾರ್ಯಗಳಲ್ಲಿ ತೊಡಗಲೇಬೇಕು. ಆದ್ದರಿಂದ ಅವರು ಮೂಢರು. ಅವರು ಎಷ್ಟು ಅವಿವೇಕಿಗಳೆಂದರೆ ಮುಂದಿನ ಜನ್ಮದಲ್ಲಿ ತಮಗೆ ಏನಾಗಬಹುದೆಂಬುದು ಅವರಿಗೆ ತಿಳಿಯದು. ಹಲವು ಜೀವಿಗಳು ಇಲ್ಲಿ ತಮ್ಮ ಸುತ್ತಮುತ್ತ ತಿನ್ನಬಾರದ ವಸ್ತುಗಳನ್ನು ತಿನ್ನುತ್ತಿರುವುದನ್ನು ಅವರು ನೋಡುತ್ತಾರೆ. ಹಂದಿಗಳು ಅಮೇಧ್ಯವನ್ನು ತಿನ್ನುತ್ತವೆ ಇತ್ಯಾದಿ. ಆದರೂ ತಾವು ಈ ಜನ್ಮದಲ್ಲಿ ನಿಷಿದ್ಧವಾದ ಹಲವು ವಸ್ತುಗಳನ್ನು ತಿಂದು ಮುಂದಿನ ಜನ್ಮದಲ್ಲಿ ಆ ಪ್ರಾಣಿಗಳ ಹಾಗೆಯೇ ಹೊಲಸು ತಿನ್ನಬೇಕಾಗುತ್ತದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಂತಹ ಭಯಾನಕ ಜೀವನದ ಬಗೆಗೆ ವೈಷ್ಣವನು ಸದಾ ಹೆದರಿ ನಡುಗುತ್ತಾನೆ. ಅಂತಹ ಭೀಕರ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿಯೇ ಅವನು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಭಗವಂತನು ಅಂತಹವರ ಬಗೆಗೆ ಕರುಣಾಪೂರ್ಣನಾಗಿರುವುದರಿಂದ ಅವರ ಲಾಭಕ್ಕೋಸ್ಕರವಾಗಿ ಅವತರಿಸುತ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಯಾವಾಗ ಎಲ್ಲಿ ಧರ್ಮಾಚರಣೆಯಲ್ಲಿ ಅವನತಿ ಉಂಟಾಗುತ್ತದೆಯೋ ಆ ಧರ್ಮವು ಪ್ರಾಬಲ್ಯ ಪಡೆಯುತ್ತದೆಯೋ, ಹೇ ಭರತ ವಂಶಜನೇ, ಆ ಸಮಯದಲ್ಲಿ ನಾನು ಅವತರಿಸುತ್ತೇನೆ. ಗೀತಾ 4.7. ಪತಿತರಾದ ಜೀವಿಗಳಿಗೆ ನೆರವು ನೀಡಲು ಭಗವಂತನು ಸದಾ ಸಿದ್ಧನಾಗಿದ್ದಾನೆ. ಆದರೆ ಅವರು ಮೂರ್ಖರು, ನೀಚರು ಆದುದರಿಂದ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳದೆ ಕೃಷ್ಣನ ಉಪದೇಶಗಳಿಗೆ ಒಳಪಡದೆ ತಿರಸ್ಕರಿಸುತ್ತಾರೆ. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಪರಮ ಪ್ರಭುವಾದ ಕೃಷ್ಣನೇ ಆದರೂ
ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ರೂಪಿಸಿಕೊಟ್ಟು ಬೋಧಿಸುವುದಕ್ಕಾಗಿ ಒಬ್ಬ ಭಕ್ತನಾಗಿ ಅವತರಿಸಿದ್ದಾರೆ. ಯಾರೇ ದೇಖಾ ಕಾತಾರೆ ಕಹಾ ಕೃಷ್ಣ ಉಪದೇಶ. ಆದ್ದರಿಂದ ಮೊದಲು ವ್ಯಕ್ತಿಯು ಪ್ರಾಮಾಣಿಕವಾಗಿ ಕೃಷ್ಣನ ದಾಸನಾಗಬೇಕು. ಅಮಾರ ಆಜ್ಞಾಯ ಗುರು ಹನಾತಾರ ಈ ದೇಶ. ಚೈತನ್ಯ ಚರಿತಾಮೃತ ಮಧ್ಯ 7.128. ವ್ಯಕ್ತಿಯು ಗುರುವಾಗಿ ಭಗವದ್ಗೀತೆಯ ಬೋಧನೆಗಳನ್ನು ಉಪದೇಶಿಸುತ್ತಾ ಪ್ರಪಂಚಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಇದು ಶ್ರೀಲ ಪ್ರಭುಪಾದರು ಈ ಶ್ಲೋಕದ ಮೇಲೆ ಲೆಕ್ಚರ್ ಅನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಅದೃಷ್ಟ ಆ ಲೆಕ್ಚರ್ ನಮ್ಮಗಳಿಗೆ ಕೈ ಸಿಕ್ಕಿದೆ. ಸೊ ನಾವು ಇದನ್ನು ಲೆಕ್ಚರ್ ಅನ್ನು ಇಂಗ್ಲಿಷಲ್ಲಿ ಇದೆ, ಅದನ್ನು ಕನ್ನಡಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ನಾನು ಪ್ರಯತ್ನ ಪಟ್ಟಿದ್ದೇನೆ. ಸೊ ನಾವು ಅದನ್ನು ಓದೋಣ. ಅದಕ್ಕಿಂತ ಮುಂಚೆ ಇದನ್ನು ಇನ್ನೊಂದು ಸಾರಿ ಈ ಶ್ಲೋಕವನ್ನು ನೋಡೋಣ. ಏವಂ ಸ್ವಕರ್ಮ ಪತಿತಂ ಭವ ವೈತರಣ್ಯಾ ಅನ್ಯೋನ್ಯ ಜನ್ಮ ಮರಣಾಶನ ಭೀತಂ ಪಶ್ಯನ್ ಜನಂ ಸ್ವಪರ ವಿಗ್ರಹ ವೈರ ಮೈತ್ರಂ ಹಂತೇತಿ ಪಾರಚರ ಪಿಪ್ರಹಿ ಮೂಢ ಮಧ್ಯ. ಸೊ ಈ ರೀತಿಯಾಗಿ ಸ್ವಕರ್ಮದಿಂದ ಶಿಲ ಒಂದು ಪ್ರಹ್ಲಾದ ಮಹಾರಾಜ್ ಹೇಳ್ತಾರೆ, ನಾವು ಸ್ವಕರ್ಮದಿಂದ ಬಿದ್ದು ಹೋಗಿದ್ದೇವೆ, ನಾವು ಮಾಡಿರೋ ನಮ್ಮದೇ ಕರ್ಮಗಳಿವೆಲ್ಲ. ಪ್ರಹ್ಲಾದ ಮಹಾರಾಜರಲ್ಲಿ ಒಪ್ಕೊಳ್ತಾ ಇದ್ದಾರೆ, ಈ ದುಃಖಕ್ಕೆ ನಾನು ಪಡ್ತಾ ಇರುವ ದುಃಖಕ್ಕೆ, ಅಂದರೆ ಅವರು ನಮ್ಮೆಲ್ಲರ ಪರವಾಗಿ ಮಾತಾಡ್ತಾ ಇದ್ದಾರೆ, ನಾವು ಪಡ್ತಾ ಇರುವ ದುಃಖಗಳಿಗೆ ನಾವುಗಳೇ ಕಾರಣ, ನಮ್ಮ ಕರ್ಮವೇ ನಮ್ಮನ್ನು ಈ ಭವಸಾಗರದಲ್ಲಿ ಬೀಳಿಸಿದೆ. ಇದು ಉನ್ನತ ಆತ್ಮನ ಲಕ್ಷಣ. ನಾವು ಅವರಿವರನ್ನು ಬೈಬಾರ್ದು ನಮ್ಮ ಕರ್ಮಗಳಿಗೆ, ಯಾಕಂದ್ರೆ ನಾವು ಅನುಭವಿಸ್ತಿರುವ ಕರ್ಮಗಳಿಗೆ, ಪಾಪ ಕರ್ಮಗಳ ಫಲಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಯಾರೂ ಕಾರಣರಲ್ಲ. ಈ ಕಾರಣಗಳು, ಈ ದುಃಖಗಳಿಗೆ ಎಲ್ಲವೂ ಕೂಡ ಕಾರಣ ನಮ್ಮ ಕರ್ಮಗಳೇ. ಸೊ ಇಲ್ಲಿ ಭವವೈತರಣಿ ಅಂದ್ರೆ ಇದು ಯಮಲೋಕದ ಮುಂದೆ ಹರಿಯುತ್ತಿರುವ ಭೀಕರವಾದ ನದಿ. ಸೊ ಈ ಭವವೈತರಣಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಭವವೈತರಣಿ ಅಂದರೆ, ಈ ವೈತರಣಿ ನದಿ ಸಂಪೂರ್ಣ ವಿವರಣೆ ಏನು ಅಂದ್ರೆ, ಇದೊಂದು ಅತ್ಯಂತ ಮಹತ್ವಪೂರ್ಣವಾದ ನದಿ. ಅಂದರೆ ಮುಖ್ಯವಾಗಿ ನಮಗೆ ಮೃತ್ಯು ನಂತರದ ಜೀವನ ಮಾರ್ಗದಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ನದಿಯ ಉಲ್ಲೇಖ ವಿಶೇಷವಾಗಿ ಗರುಡ ಪುರಾಣ, ಅಗ್ನಿ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ನದಿ ಪೃಥ್ವಿ ಲೋಕ ಮತ್ತು ಯಮಲೋಕಗಳ ನಡುವಿನ ಮಧ್ಯಭಾಗದಲ್ಲಿ ಹರಿಯುತ್ತೆ ಅಂತ ಹೇಳಲಾಗುತ್ತೆ. ಇಲ್ಲಿ ವೈತರಣಿ ಅಂದ್ರೆ ಏನು ಅಂದ್ರೆ, ವೈ ಅಂದ್ರೆ ಹಾರಿ ಹೋಗುವುದು, ತರಣಿ ಅಂದ್ರೆ ದಾಟಿಸುವವಳು ಅಂತ. ವೈತರಣಿ ಅಂದ್ರೆ ಆತ್ಮವನ್ನು, ಅದೇ ವೈತರಣಿ ನದಿಯನ್ನ ಆತ್ಮವನ್ನು ಇಹಲೋಕದಿಂದ ಪರಲೋಕಕ್ಕೆ ದಾಟಿಸುವ ಪವಿತ್ರವಾದ ನದಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಮರಣೋತ್ತರದಲ್ಲಿ ಏನಾಗುತ್ತೆ, ವೈತರಣಿ ನದಿಯ ಪಾತ್ರ ಏನು ಅಂದ್ರೆ, ನಾವು ಯಮದೂತರೊಂದಿಗೆ ಯಮಲೋಕಕ್ಕೆ ಪ್ರಯಾಣ ಮಾಡುವಾಗ ಮರಣದ ನಂತರ ಪಾಪಿಯಾದ ಆತ್ಮನ ಏನ್ ಮಾಡ್ತಾರೆ, ಯಮದೂತರೊಂದಿಗೆ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಪ್ರಯಾಣದಲ್ಲಿ ವೈತರಣಿ ನದಿಯನ್ನು ನಾವು ದಾಟ್ಕೊಂಡು ಹೋಗ್ಬೇಕಾಗತ್ತೆ. ಇದು ಒಂದು ಭೀಕರವಾದ ನದಿ. ಇದರಲ್ಲಿ ರಕ್ತ, ಮೂತ್ರ, ಮಲ, ಚರ್ಮ, ಮೂಳೆಗಳು, ಕ್ರೂರ ಜಂತುಗಳು ಇತ್ಯಾದಿಯಿಂದ ತುಂಬಿರುತ್ತೆ. ಇದು ನಮ್ಗೆ ಈ ಗರುಡ ಪುರಾಣದಲ್ಲಿ ಎಲ್ಲ ಇದರಲ್ಲಿ ವಿವರಣೆಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಭೀಕರ ನದಿಯಾಗಿದ್ದು ತೀವ್ರ ಪೀಡೆಯನ್ನು ಮನುಷ್ಯನಿಗೆ ನೀಡುತ್ತೆ, ವ್ಯಕ್ತಿಗೆ ನೀಡುತ್ತೆ. ಸೊ ನಂತರ ಈ ಪಾಪಿ ಏನ್ ಮಾಡ್ತಾನೆ, ಈ ನದಿಯಲ್ಲಿ ಮುಳುಗುತ್ತಾನೆ. ಮತ್ತೆ ಅದರಲ್ಲಿ ದಾಟ್ಲಿಕ್ಕೆ ಆಗದೆ ಅದರಲ್ಲಿ ಮುಳುಗೋದು ತೇಲೋದು ಈ ರೀತಿಯಾಗಿ ರಕ್ತ ಮಲಮೂತ್ರಗಳ ಮಧ್ಯದಲ್ಲಿ ನರಕವನ್ನು ಅನುಭವಿಸ್ತಾನೆ. ನದಿಯಲ್ಲಿ ಕೂಡಿದ ಈ ವಿವಿಧ ರೀತಿಯ ಒಂದು ನರಕದ ಪ್ರಾಣಿಗಳು ಇರ್ತವೆ, ಅವುಗಳಿಂದ ಕಚ್ಚುವುದು ಇವೆಲ್ಲ ನಡೀತದೆ. ಸೊ ಗರುಡ ಪುರಾಣದಲ್ಲಿ ಒಂದು ಉಲ್ಲೇಖ ಇದೆ. ಅದರಲ್ಲಿ ಪತಿವ್ರತೆಯಾದ ಒಂದು ಧರ್ಮಪತ್ನಿ ತನ್ನ ಪತಿ ಒಂದು ವೈತರಣಿ ನದಿಯಲ್ಲಿ ಸಿಕ್ಕಿದ್ದಾನೆ ಅಂತ ತಿಳ್ಕೊಂಡು ತಪಸ್ಸು ಮಾಡಿ ಪತಿಯನ್ನು ಆ ವೈತರಣಿ ನದಿಯಿಂದ ರಕ್ಷಣೆ ಮಾಡ್ತಾಳಂತೆ. ಸೊ ಅದರಿಂದ ಈ ಧಾರ್ಮಿಕ ಕಾರ್ಯಗಳ ನಾವು ಈ ಗ್ರಂಥಗಳನ್ನು ಓದೋದ್ರಲ್ಲಿ ಎಷ್ಟು ಶಕ್ತಿ ಇದೆ, ಅವುಗಳಲ್ಲಿ ಹರಿನಾಮ ಸಂಕೀರ್ತನೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಾವು ತಿಳ್ಕೋಬಹುದು. ಸೊ ವೈತರಣಿ ದಾನವನ್ನ ಕೂಡ ಮಾಡ್ತಾರೆ. ನಮ್ಮ ಸಂಪ್ರದಾಯಗಳಲ್ಲಿ ನಿಮಗೆ ಗೊತ್ತಿರುವ ಹಾಗೆ ವೈತರಣಿ ದಾವ ಅಥವಾ ಗೋದಾನ ಮಾಡ್ತಾರೆ, ಮತ್ತು ಮೃತಾತ್ಮಕ್ಕೆ ವೈತರಣಿ ನದಿಯನ್ನು ಸುಲಭವಾಗಿ ದಾಟಿಸಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಈ ಗೋದಾನದಲ್ಲಿ ಏನ್ ಮಾಡ್ತಾರೆ, ಭಕ್ತಿಯಿಂದ ಒಂದು ಗೋವನ್ನು ದಾನ ಮಾಡ್ತಾರೆ, ಹಸುವನ್ನು ದಾನ ಮಾಡ್ತಾರೆ. ಇದು ಶ್ರಾದ್ದ ಅಥವಾ ಪಿಂಡದ ವೇಳೆ ಮಾಡ್ತಾರೆ. ಇದನ್ನು ವೈತರಣಿ ದಾನ ಅಂದ್ರೆ ಯಾವಾಗ ಈ ವೈತರಣಿ ದಾನ ಮಾಡ್ತಾರೆ, ಗೋದಾನ ಮಾಡ್ತಾರೆ, ಇದರಿಂದ ಈ ಆತ್ಮ ಏನ್ ಮಾಡುತ್ತೆ,
ಅದನ್ನು ಆ ಗೋವಿನ ಬಾಲವನ್ನು ಹಿಡ್ಕೊಂಡು ಆ ಗೋವು ಈ ವೈತರಣಿ ನದಿಯನ್ನು ನಮ್ಮನ್ನು ಪಾರು ಮಾಡಿಸುತ್ತೆ ಅನ್ನೋದು ಒಂದು ಒಂದು ಇದರಲ್ಲಿ ಉಲ್ಲೇಖ ಇದೆ. ಸೊ ಈ ಶ್ರೀಲ ಪ್ರಭುಪಾದ್ರಲ್ಲಿ ಹೇಳ್ತಾರೆ, ಈ ವೈತರಣಿ ನದಿ ಅನ್ನೋದು ಏನಂದ್ರೆ ಇದು ಭಾವನಾತ್ಮಕ ಒಂದು ಸಂಕೇತ ನಮಗೆ. ಇದು ಸಂಸಾರ ದುಃಖದ ನಾವು ಈ ಲೋಕದಲ್ಲೇ ಈ ವೈತರಣಿ ನದಿಯ ಒಂದು ಕಷ್ಟಗಳನ್ನು, ಭಕ್ತಿರಹಿತವಾದ ಜೀವನ ಸಂಕಟವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಈ ಲೋಕದಲ್ಲೇ ನಾವು ಯಾವಾಗ ಭಕ್ತಿ ಇಲ್ಲದೆ ನಾವು ಬದುಕ್ತೀವಿ, ಈ ಲೋಕ ತಂತಾನೆ ವೈತರಣಿ ನದಿ ಆಗುತ್ತೆ ನಮಗೆ. ಸೊ ನಾವು ದಿನನಿತ್ಯ ವೈತರಣಿ ನದಿಯಲ್ಲೇ ಬದುಕ್ತಾ ಇದ್ದೀವಿ ನಾವು. ಸೊ ಆದ್ರಿಂದ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಭಕ್ತಿಯನ್ನು ಮಾಡಬೇಕು. ಅದರಿಂದ ಇದು ಅಜ್ಞಾನ, ಕಾಮ, ಕ್ರೋಧ, ಮಮಕಾರ, ಲೋಭ ಇತ್ಯಾದಿ ದುರ್ಗುಣಗಳಿಂದ ತುಂಬಿರುವ ಸಂಸಾರ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಈ ಕಾಮ, ಕ್ರೋಧ, ಮಮಕಾರಗಳು ಇವುಗಳೇ ಆ ವೈತರಣಿ ನದಿಯಲ್ಲಿ ಏನು ನಮಗೆ ಕಷ್ಟ ಸಿಗುತ್ತೆ, ಆ ಕಷ್ಟಗಳನ್ನು ನಾವು ಇಲ್ಲೇ ಈ ಜೀವನದಲ್ಲಿ ಅನುಭವಿಸ್ತಾ ಇದ್ದೀವಿ. ಸೊ ಆದ್ರಿಂದ ಭಕ್ತಿ ಸೇವೆಯನ್ನು ಮಾಡೋದು, ಭಕ್ತಿಯನ್ನು ನಾವು ಶುದ್ಧ ಭಕ್ತಿಯನ್ನು ಮಾಡಬೇಕು. ಸೊ ಭಗವಂತನ ಪಾದದ ಆಶ್ರಯಗಳಿಂದ ಮಾತ್ರ ನಮಗೆ ಈ ನದಿಯನ್ನು ದಾಟಲಿಕ್ಕೆ ಸಾಧ್ಯ. ಸೊ ಈ ವೈತರಣಿ ನದಿ ಎಷ್ಟು ಆಧ್ಯಾತ್ಮಿಕ ಅರ್ಥ ಇದೆ ಅಂದ್ರೆ, ಅದಕ್ಕೆ ನಾವು ಈ ಜೀವನದಲ್ಲಿ ಭಕ್ತಿ ಹಾದಿ ಹಿಡಿದ್ರೆ ಆ ಭವವೈತರಣಿಯನ್ನು ಸುಲಭವಾಗಿ ದಾಟಬಹುದು. ಇಲ್ಲವಾದರೆ ಮೃತ್ಯುವಿನ ನಂತರವೂ ಕೂಡ ಭೀಕರ ಒಂದು ಕಷ್ಟಗಳನ್ನು ನಾವು ಎದುರಿಸಲಿಕ್ಕೆ ನಿಶ್ಚಿತ. ಸೊ ಈ ಜೀವನದಲ್ಲಿ ಏನಿವೇ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಭಕ್ತಿ ಇಲ್ಲದೆ. ಭಕ್ತಿ ಮಾಡದೇ ಇದ್ರೆ ಜೀವನ ಒಂದು ದೇಹತ್ಯಾಗ ನಂತರವೂ ಕೂಡ ನಮಗೆ ಕಷ್ಟವೇ. ಸೊ ಈ ರೀತಿಯಾಗಿ ನಾವು ಈ ವೈತರಣಿ ಒಂದು ನದಿಯ ಒಂದು ನಾವು ಉಲ್ಲೇಖವನ್ನು ನಾವು ಈ ಗರುಡ ಪುರಾಣದಲ್ಲಿ ಇತ್ಯಾದಲ್ಲಿ ನಾವು ನೋಡ್ತೀವಿ. ಸೊ ಈ ರೀತಿ ನಂತರ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಜನ್ಮ ಮರಣ ಆಹಾರ ಭೀತ ಈ ಜಗತ್ತಿನಲ್ಲಿ ಜೀವಿಗಳು ಜನ್ಮ ಮರಣ ಮತ್ತು ಬಾಳಿಗೋಸ್ಕರ ಅಂದ್ರೆ ಬದುಕಲಿಕ್ಕೋಸ್ಕರ ವಿವಿಧ ರೀತಿಯ ವಸ್ತುಗಳನ್ನು ತಿಂತಾ ಇದ್ದಾರೆ, ಎಂತೆಂಥದೋ ತಿಂತಾ ಇದ್ದಾರೆ. ಸೊ ಕೆಲವು ಯಾವ ಕೊನೆಗೆ ಅಂದ್ರೆ ಈ ಕಲಿಯುಗದ ಅಂತ್ಯಕ್ಕೆ ಮನುಷ್ಯರನ್ನು ಕಿತ್ತು ತಿಂತಾರಂತೆ, ಮನುಷ್ಯರ ಒಂದು ದೇಹವನ್ನು ಕಿತ್ತು ತಿಂತಾರಂತೆ. ಸೊ ಈಗಾಗಲೇ ನಾವು ನೋಡ್ತಾ ಇದ್ವಿ ಲಂಚಕೋರಿತನ, ಅದು ಒಂದು ರೀತಿಯ ಮನುಷ್ಯನನ್ನು ತಿನ್ನುವ ಒಂದು ರೀತಿಯ ಸಾಂಕೇತಿಕವಾಗಿ ನಾವು ತಿಳ್ಕೋಬಹುದು. ಸೊ ಈ ರೀತಿಯಾಗಿ ಈ ಜಗತ್ತಿನಲ್ಲಿ ಜನ್ಮ ಮರಣ ಮತ್ತು ಬದುಕಲಿಕ್ಕೋಸ್ಕರ ಈ ಸ್ಥಿತಿಯಿಂದ ನಿರಂತರವಾಗಿ ಭಯದಿಂದ ನಲಗ್ತಾ ಇದ್ದಾರೆ. ಇದು ಇದೇ ಒಂದು ಜೀವನ ಆಗೋಗ್ಬಿಟ್ಟಿದೆ. ಸೊ ಆದ್ರಿಂದ ಈ ಎಲ್ಲಕ್ಕಿಂತ ಮುಖ್ಯವಾದ ಭಯ ಏನು? ಜನ್ಮ ಮರಣ ಚಕ್ರಗಳ ಭಯ, ಉತ್ಕಟವಾದ ಭಯ ಎತ್ತು. ನಂತರ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಸ್ನೇಹಿ ಶತ್ರು ಭಾವನೆಯ ಮೋಜು. ಸೊ ಇಡೀ ಜಗತ್ತಿನಲ್ಲಿ ಜೀವಿಗಳು ತಮ್ಮದೆನ್ನುವುದನ್ನು ಅಹಂಕಾರದಿಂದ ಇವನು ನನ್ನವನು, ಅವನು ನನ್ನ ಶತ್ರು, ಆ ಶತ್ರುವಿಗೆ ನಾನು ಏನಾದರೂ ಕೆಟ್ಟ ಕೆಲಸವನ್ನು ಮಾಡಬೇಕು, ಅವನಿಗೆ ಏನಾದರೂ ಸರಿಯಾಗಿ ಪಾಠ ಕಲಿಸ್ಬೇಕು, ಈ ರೀತಿಯ ಭಾವನೆಗಳಲ್ಲೇ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾರೆ. ಇದು ಯಾಕಾಗುತ್ತೆ ಅಂದ್ರೆ, ಇದು ನಾನು ದೇಹ ಎಂದು ನಾವು ಗುರುತಿಸಿಕೊಳ್ಳೋದ್ರಿಂದ ಈ ಮೃಗೀಯ ಸ್ಥಿತಿ ನಮ್ಮಲ್ಲಿ ಉಂಟಾಗುತ್ತದೆ. ನಂತರ ಪ್ರಹ್ಲಾದ ಮಹಾರಾಜ್ ಹೇಳ್ತಾರೆ, ಪಾರಚರ ಭವಸಾಗರದ ಪಾರದ ದೇವರು ಅಂದ್ರೆ ನರಸಿಂಹದೇವರು ಭವಸಾಗರದ ಆಚೆ ಕಡೆಯಲ್ಲಿದ್ದಾರೆ. ಅವರು ಆ ಸಂಕಟದಲ್ಲಿ ಸಿಕ್ಕಿಲ್ಲ, ಅವ್ರ ಸಂಕಟದಿಂದ ಆಚೆ ಈ ಭವಸಾಗರದ ನದಿಯಿಂದ ಸಾಗರದಿಂದ ಆ ಕಡೆ ದಡದಲ್ಲಿದ್ದಾರೆ. ಆದರೆ ಅವನು ಪರಮಾತ್ಮನಾಗಿ ಎಲ್ಲ ಹೃದಯದಲ್ಲೂ ಸಂಸಾರ ಬಂಧನಕ್ಕೆ ನಮ್ಗೆ ಸಿಕ್ಕಾಕೊಂಡ್ರು ನಮ್ಮ ಜೀವನಗಳಲ್ಲಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸೊ ನಾವು ಅವನ ಅನುಗ್ರಹವನ್ನು ಪಡೆಕೊಂಡ್ರೆ ಈ ನದಿಯನ್ನು ದಾಟಬಹುದು. ನಂತರ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಪ್ರಹಿ ರಕ್ಷಿಸು. ಪ್ರಹ್ಲಾದ್ ಇಡೀ ಜಗತ್ತಿನ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನು ಮಾತ್ರವಲ್ಲ, ಇಡೀ ಮನುಷ್ಯ ಜನಾಂಗವನ್ನು ನೀನು ಕರುಣೆಯಿಂದ ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಬಂಧಿತ ಭಗವದ್ಗೀತೆಯ ಒಂದು 7ನೇ ಪಾಯಿಂಟ್ 14 ಶ್ಲೋಕವನ್ನು ಕೂಡ ನಾವು ನೋಡಬಹುದು. ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇವ ಏತಾಂ ತರಂತಿತೆ. ಈ ಭಗವಂತ ಹೇಳ್ತಾನೆ, ನನ್ನ ದೈವಿಕ ಮಾಯೆ ನನ್ನ ಕಂಟ್ರೋಲಲ್ಲಿದೆ. ಯಾರು ನನಗೆ ಶರಣಾಗ್ತಾರೆ ಅವರು ಮಾತ್ರ. ಈ ದೈವಿಕ ಮಾಯೆ ಅಂದ್ರು ಇದು ನಮಗೆ ವೈತರಣಿ ನದಿಯ ಹಾಗೆ. ಸೊ ನಾವು ಯಾವಾಗ ಭಗವಂತನಿಗೆ ಶರಣಾಗ್ತೇವೆ, ಭಗವಂತ ನಮ್ಮನ್ನು ಈ ವೈತರಣಿ ನದಿಯ ಮಾಯೆಯಿಂದ ಅದನ್ನು ಸುಲಭವಾಗಿ ನಾವು ದಾಟಬಹುದು. ಇನ್ನೂ ಒಂದು ಶ್ಲೋಕ ನಾವು ನೋಡ್ಬೋದಂದ್ರೆ, ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಬರುತ್ತೆ, ಯಾರು ಮೋಕ್ಷ ಮಾರ್ಗದಲ್ಲಿ ಭಗವಂತನ ಪಾದವನ್ನು ಹಿಡಿತಾರೆ ಅವರು ಭವಸಾಗರವನ್ನು ಸುಲಭವಾಗಿ ನಾವು ದಾಟಬಹುದು ಅಂತ ಹೇಳಿ. ಸೊ ಈ ರೀತಿಯಾಗಿ ಈ ಶ್ಲೋಕದ ಒಂದು ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ದುಃಖಪೂರ್ಣ ಸಂಸಾರದಲ್ಲಿ ನಾವು ಸಿಲುಕಿಕೊಂಡು ಯಾಕೆ ಸಿಲುಕೊಂಡಿದ್ದೇವೆ? ನಮ್ಮ ಕರ್ಮದಿಂದಲೇ ಸಿಲುಕಿಕೊಂಡಿದ್ದೇವೆ. ಪ್ರಭುವಾದ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲರ ಹೃದಯದಲ್ಲಿ ಭವಸಾಗರದಲ್ಲಿ ಪಾರದಲ್ಲಿ ಇದ್ದಂತೆ ಇದ್ದಾನೆ, ಅವನು ದೈವಿಕ. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ, ಪರಮ ಭಕ್ತನು
ಕೃಷ್ಣನನ್ನು ಪ್ರೀತಿಸುವುದರಿಂದ ಇಡೀ ಲೋಕ ತನಗೋಸ್ಕರ ಪ್ರಾರ್ಥನೆ ಮಾಡಲ್ಲ ಅವನು, ಇಡೀ ಲೋಕದ ಕ್ಷೇಮಕ್ಕಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ. ಪ್ರಹ್ಲಾದ ಮಹಾರಾಜರು ಮಹಾಜನಗಳಲ್ಲಿ ಒಬ್ಬರು. ಸೊ ಕೇವಲ ಭಗವಂತ ಮಾತ್ರ ನಮ್ಮನ್ನು ಪಾರು ಮಾಡಲಿಕ್ಕೆ ಸಾಧ್ಯ ಅಂತ ಈ ಶ್ಲೋಕದಲ್ಲಿ ಪ್ರಹ್ಲಾದ ಮಹಾರಾಜರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ ನಾವು ಶ್ರೀಲ ಪ್ರಭುಪಾದರ ಒಂದು ಲೆಕ್ಚರ್ ಅನ್ನ ಟ್ರಾನ್ಸ್ಲೇಷನ್ ಅನ್ನು ನೋಡೋಣ. ಸ್ಕ್ರೀನ್ ಚೇಂಜ್ ಮಾಡಿದಾನೆ, ಕಾಣಿಸ್ತಾ ಇದೆಯಾ? ಹರೇ ಹೌದು ಕೃಷ್ಣ. ಪ್ರಭುಜಿ. ಕಾಣಿಸ್ತಾ ಇದೆ. ಪ್ರಭುಜಿ. ಕಾಣಿಸ್ತಾ ಇದೆಯಲ್ಲ? ಇದು ಶ್ರೀಲ ಪ್ರಭುಪಾದರು ಉಪನ್ಯಾಸವನ್ನು ಕೊಟ್ಟಿರುವುದು ಮಾಯಾಪುರದಲ್ಲಿ. ಆ ಶ್ಲೋಕವನ್ನು ನಾವು 1976ರಲ್ಲಿ ಈ ಶ್ಲೋಕವನ್ನು ಶ್ರೀಲ ಪ್ರಭುಪಾದರು ಈ ಶ್ಲೋಕದ ಬಗ್ಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಮಾಯಾಪುರದಲ್ಲಿ ಮಾರ್ಚ್ 19, 1976ರಲ್ಲಿ ಈ ಶ್ಲೋಕದ ಬಗ್ಗೆ ಶ್ರೀಲ ಪ್ರಭುಪಾದರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ತುಂಬಾ ಉತ್ತಮವಾದ ವ್ಯಾಖ್ಯಾನವಿದೆ. ಈಗ ಓದೋಣ ನಾವು. ಸೊ ನಾವು ಇಲ್ಲಿಂದ ಪ್ರಾರಂಭ ಮಾಡೋಣ. ಈ ಶ್ಲೋಕ ಇಲ್ಲಿವರೆಗೂ ಇದೆ. ಸೊ ನಾವು ಇಲ್ಲಿಂದ ಪ್ರಾರಂಭ ಮಾಡೋಣ. ಯಾರು ಶ್ರುತಿ ಮಾತಾಜಿ ಶುರು ಮಾಡ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಡಿ. ಕಾಮ ಫುಲ್ ಸ್ಟಾಪ್ ನೋಡ್ಕೊಂಡು ಓದಿ, ಯಾಕಂದ್ರೆ ಇದು ಒಂದು ರನ್ನಿಂಗ್ ಸ್ಪೀಚ್ ನ ಅವರು ಆಸ್ ಇಟ್ ಈಸ್ ಅವರು ಟ್ರಾನ್ಸ್ಕ್ರಿಪ್ಟ್ ಮಾಡಿದ್ದಾರೆ. ಅದರಿಂದ ಅದು ನಾವು ಬೇಗ ಓದ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಅದ್ರ ಅರ್ಥ ಆಗೋದಿಲ್ಲ. ಅದ್ರ ನಿಧಾನವಾಗಿ ಕಾಮ ಫುಲ್ ಸ್ಟಾಪ್ ನೋಡ್ಕೊಂಡು ಓದಿ. ಎಲ್ರಿಗೂ ಓದಿ ಮಾತಾಜಿ. ಸರಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಆದ್ದರಿಂದ ಇದು ನಮ್ಮ ಭೌತಿಕ ಜೀವನದ ಸ್ಥಿತಿ. ಪ್ರಹ್ಲಾದ ಮಹಾರಾಜರು ಒಂದರ ನಂತರ ಒಂದರಂತೆ ವಿವರಿಸುತ್ತಿದ್ದಾರೆ. ಆದ್ದರಿಂದ ಕೆಲವೊಮ್ಮೆ ಮೂರ್ಖ ವ್ಯಕ್ತಿ ದೇವರನ್ನು, ಅವನು ನಮ್ಮನ್ನು ಈ ಶೋಚನೀಯ ಸ್ಥಿತಿಗೆ, ವಿಭಿನ್ನ ಸ್ಥಿತಿಗಳಿಗೆ, ಜೀವನದ ಸ್ಥಿತಿಗೆ ಏಕೆ ತಂದಿದ್ದಾನೆ? ಯಾರೋ ಶ್ರೀಮಂತರು, ಯಾರೋ ಬಡವರು, ಯಾರೋ ಅನಾರೋಗ್ಯ ಪೀಡಿತರು, ಯಾರೋ ಆರೋಗ್ಯವಂತರು, ಹಲವು ವಿಧಗಳು ಎಂದು ಆರೋಪಿಸುತ್ತಾರೆ. ಭಕ್ತಿ ವಿನೋದ ಠಾಕೂರರು ಕೇಶವ ತುಯ ಜಗತ ವಿಚಿತ್ರ ಎಂದು ಹೇಳಿದ್ದಾರೆ. ವಿಚಿತ್ರ ಎಂದರೆ ವೈವಿಧ್ಯಗಳು. ಹಾಗಾದರೆ ದೇವರು ದಯೆ ತೋರಿಸಿದರೆ ಅವನು ಏಕೆ ಇಷ್ಟೊಂದು ವಿಧಗಳನ್ನು ಸೃಷ್ಟಿಸಿದ್ದಾನೆ? ಇದು ನೀವು ಭೇಟಿಯಾಗುವ ಸಾಮಾನ್ಯ ಪ್ರಶ್ನೆಯಲ್ಲವೇ? ನೀವು ಉಪದೇಶಿಸುತ್ತಿದ್ದೀರಿ. ಅವರು ಈ ರೀತಿ ವಿಚಾರಿಸುತ್ತಾರೆ, ದೇವರು ಎಲ್ಲರಿಗೂ ಏಕೆ ದಯೆ ತೋರಿಸುತ್ತಿಲ್ಲ? ಅವನು ಈ ವ್ಯತ್ಯಾಸವನ್ನು ಏಕೆ ಮಾಡಿದ್ದಾನೆ? ಆದ್ದರಿಂದ ಇದು ದೇವರ ಸೃಷ್ಟಿಯಲ್ಲ, ಇದು ನನ್ನ ಸೃಷ್ಟಿ ಎಂದು ನಾವು ತಿಳಿದುಕೊಳ್ಳಬೇಕು. ಆದ್ದರಿಂದ ಪ್ರಹ್ಲಾದ ಮಹಾರಾಜರು ಏವಂ ಸ್ವಕರ್ಮ ಪತಿತಂ ಎಂದು ಹೇಳಿದರು. ಒಬ್ಬ ಮನುಷ್ಯನಿಗೆ ಮರಣದಂಡನೆ ವಿಧಿಸಿದಂತೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಈ ಕೊಲೆಗಾರನನ್ನು ಗಲ್ಲಿಗೇರಿಸಬೇಕು ಎಂದು ತೀರ್ಪು ನೀಡುತ್ತಾರೆ. ಆದ್ದರಿಂದ ಕೊಲೆಗಾರನಿಗೆ ಗಲ್ಲಿಗೇರಿಸಲು ಆದೇಶ ನೀಡುತ್ತಿರುವುದು ನ್ಯಾಯಾಧೀಶರಲ್ಲ. ಗಲ್ಲಿಗೇರಿಸಲು ತನ್ನ ಪರಿಸ್ಥಿತಿಯನ್ನು ಸೃಷ್ಟಿಸಿಕೊಂಡವನು ಕೊಲೆಗಾರ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನ್ಯಾಯಾಧೀಶರು ಪಕ್ಷಪಾತಿ ಎಂದು ಅಲ್ಲ. ಅವರು ಯಾರಿಗಾದರೂ $2 ಮಿಲಿಯನ್ ತೀರ್ಪು ಪಡೆಯಬೇಕು, ಅವರು ಅದನ್ನು ಹೊಂದಿರಬೇಕು ಎಂದು ಆದೇಶಿಸುತ್ತಿದ್ದಾರೆ. ಮತ್ತು ಇನ್ನೊಬ್ಬ ವ್ಯಕ್ತಿಗೆ ಮರಣದಂಡನೆ ವಿಧಿಸಲಾಗಿದೆ. ನ್ಯಾಯಾಧೀಶರು ಪಕ್ಷಪಾತಿ ಎಂದು ಅಲ್ಲ. ಅವರು ಯಾರಿಗಾದರೂ $2 ಮಿಲಿಯನ್ ನೀಡುತ್ತಿದ್ದಾರೆ ಮತ್ತು ಯಾರಿಗಾದರೂ ಗಲ್ಲಿಗೇರಿಸಲು ಆದೇಶಿಸಲಾಗಿದೆ. ನ್ಯಾಯಾಧೀಶರು ನಿಷ್ಪಕ್ಷಪಾತಿ. ಹೇ ಯಥಾ ಮಾಂ ಪ್ರಪದ್ಯಂತೆ ತಂಸ ಭಗವದ್ಗೀತೆ 4.11 ಕರ್ಮಣ ದೈವ ನೇತ್ರೇಣ. ಶ್ರೀಮದ್ ಭಾಗವತಂ 3:31 ಇದು ಆವೃತ್ತಿ. ನಾವು ನಮ್ಮ ಇಚ್ಛೆಯಂತೆ ವರ್ತಿಸುತ್ತೇವೆ ಮತ್ತು ಅದರ ಪರಿಣಾಮವಾಗಿ ಕ್ರಿಯೆ ತಕ್ಷಣವೇ ಇರುತ್ತದೆ. ಪ್ರಕೃತಿಯ ನಿಯಮ, ದೇವರ ನಿಯಮವಿದೆ. ನಾವು ಯಾವುದಾದರೂ ರೋಗ, ಸಾಂಕ್ರಾಮಿಕ ರೋಗವನ್ನು ಸೋಂಕಿಸಿದರೆ ನಾವು ಆ ಕಾಯಿಲೆಯಿಂದ ಬಳಲಬೇಕು ಎಂದು ನಮಗೆ ಅನುಭವವಿದೆ. ಆದ್ದರಿಂದ ಯಾರಾದರೂ ನೋವಿನ ಸ್ಥಿತಿಯಿಂದ ಬಳಲುತ್ತಿದ್ದಾರೆ ಮತ್ತು ಯಾರಾದರೂ ಆನಂದಿಸುತ್ತಿದ್ದಾರೆ ಎಂಬುದು ದೇವರ ಸೃಷ್ಟಿಯಲ್ಲ. ಇಲ್ಲ, ಈ ಭೌತಿಕ ಜಗತ್ತು ಮಾಲಿನ್ಯದಿಂದ ತುಂಬಿರುವುದರಿಂದ ನಾವು ನಮ್ಮನ್ನು ಕೆಲವು ಮಾಲಿನ್ಯದಿಂದ ಸೋಂಕಿಸಿಕೊಳ್ಳುತ್ತಿದ್ದೇವೆ. ಮಾಲಿನ್ಯದಿಂದ ತುಂಬಿದೆ. ಸಾಂಕ್ರಾಮಿಕ ರೋಗವಿದ್ದಾಗ ಇಡೀ ಪರಿಸ್ಥಿತಿ ಸಾಂಕ್ರಾಮಿಕವಾಗಿರುತ್ತದೆ. ಆದ್ದರಿಂದ ಒಬ್ಬ ವ್ಯಕ್ತಿಯು
ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಲಸಿಕೆ ಇಂಜೆಕ್ಷನ್ ತೆಗೆದುಕೊಳ್ಳಬೇಕು. ಆದ್ದರಿಂದ ಈ ಭೌತಿಕ ಜಗತ್ತಿಗೆ ಬಂದಿರುವ ಯಾರಾದರೂ ತಾನು ಸಾಂಕ್ರಾಮಿಕ ಸ್ಥಳಕ್ಕೆ ಬಂದಿದ್ದೇನೆ ಎಂದು ತಿಳಿದಿರಬೇಕು. ಆದ್ದರಿಂದ ನೀವು ಬಹಳ ಜಾಗರೂಕರಾಗಿರಬೇಕು, ಇಲ್ಲದಿದ್ದರೆ ನೀವು ಬಳಲಬೇಕಾಗುತ್ತದೆ. ಆದ್ದರಿಂದ ವಿಭಿನ್ನ ಯುಗಗಳಲ್ಲಿ, ವಿಭಿನ್ನ ಸಮಯಗಳಲ್ಲಿ ವಿಭಿನ್ನ ರೀತಿಯ ಔಷಧಿಗಳು ಮತ್ತು ಲಸಿಕೆಗಳನ್ನು ಶಿಫಾರಸು ಮಾಡಲಾಗುತ್ತದೆ. ಆದರೆ ಈ ಯುಗದಲ್ಲಿ ಕಲಿಯುಗವು ತುಂಬಾ ಅಪಾಯಕಾರಿಯಾಗಿದ್ದು ಬೇರೆ ಯಾವುದೇ ಔಷಧ ಪ್ರಕ್ರಿಯೆ ಕಾರ್ಯನಿರ್ವಹಿಸುವುದಿಲ್ಲ. ಯಾವುದು? ಹಾಗಾದರೆ ರಕ್ಷಣೆ ಎಂದರೇನು? ಏಕೈಕ ಔಷಧವೆಂದರೆ ಹರೇರ್ ನಾಮ. ಆದ್ದರಿಂದ ಕೃಷ್ಣ ಚೈತನ್ಯ ಮಹಾಪ್ರಭು ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಏವ ಕೇವಲಂ ಕಲೌ ಚೈತನ್ಯ ಚರಿತಾಮೃತ ಆದಿ 17.21 ಎಂದು ಹೇಳಿದರು. ಭಕ್ತರು ನಾಸ್ತ್ಯೇವ 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 ಗತಿರನ್ಯಥಾ. ಹರೇ ಪ್ರಭು ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಸೊ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು, ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಸೊ ಭಗವಂತ ಒಂದ್ಸಾರಿ ಹೇಳಿದ್ರೆ ಸಾಕು, ಹರೇರ್ ನಾಮ ಕೇವಲಂ ಅಂತ ಹೇಳ್ಬಿಟ್ರೆ ಆಯ್ತು, ಅದು ವೇದವಾಕ್ಯ. ಅಲ್ಲಿ ಭಗವಂತ ಇಲ್ಲಿ 3 ಸಾರಿ ಹೇಳ್ತಾ ಇದ್ದಾನೆ, ಹರೇರ್ ನಾಮ ಇವ ಕೇವಲಂ ಅಂತ. ಕೇವಲಂ ಬೇರೆ ಜೋಡಿಸ್ತಾ ಇದ್ದಾನೆ ಭಗವಂತ. ಸೊ ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣನ ಅವತಾರ ನಮಗೆಲ್ಲ ಗೊತ್ತಿರೋದು. ಸೊ 3 ಸಾರಿ ಹೇಳ್ತಾರೆ, 3 ಸರಿ ಹೇಳ್ತಾ ಇದ್ದಾರೆ, ಹರೇರ್ ನಾಮ ಏವ ಕೇವಲಂ, ಕೇವಲ ಹರಿನಾಮ ಮಾತ್ರ. ಕಲವು ಅಂದ್ರೆ ಈ ಕಲವು ನಾಸ್ತಿ ಏವ ನಾಸ್ತಿ 3 ಸಾರಿ ಹೇಳಿದ್ದಾರೆ. ಕಲಿಯುಗದಲ್ಲಿ ಕಲವು ನಾಸ್ತಿ ಏವ ಗತಿರ್ ಅನ್ಯತ, ಬೇರೆ ಯಾವ ಗತಿನೂ ಇಲ್ಲ, ಅಂದ್ರೆ ಬೇರೆ ಯಾವ ದಾರಿನೇ ಇಲ್ಲ ಅಂದ್ಬಿಟ್ಟು. ಸೊ ಈ ರೀತಿಯಾಗಿ ನಾವು ಮಾಡ್ಬೇಕಾಗಿರೋದೇನು, ಈ ಲಸಿಕೆಯನ್ನು ತಗೊಳ್ಬೇಕು. ಅದಕ್ಕೆ ಈ ಲಸಿಕೆಯ ಹೆಸರೇನು? ಹರೇರ್ ನಾಮ ಸಂಕೀರ್ತನೆ. ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ. ಸೊ ಈ ರೀತಿಯಾಗಿ ನಾವು ಸಂಕೀರ್ತನೆಯನ್ನು ಮಾಡಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಅತ್ಯಂತ ಸುಲಭವಾದ ಲಸಿಕೆಯನ್ನು ಈ ಕಲಿಯುಗಕ್ಕೆ ಕೊಟ್ಟು ಹೋಗಿದ್ದಾರೆ. ಗಾಯತ್ರಿ ಮಾತಾಜಿ ಓದ್ತೀರಾ ಪ್ರಭುಪಾದರು? ಗಾಯತ್ರಿ ಮಾತಾಜಿ. ಉಮಾದೇವಿ ಮಾತಾಜಿ ಓದ್ತೀರಾ? ಹರೇ ಪ್ರಭುಜಿ ಕೃಷ್ಣ. ಆಗೋದಿಲ್ಲ ಪ್ರಭುಜಿ, ತುಂಬಾ ಸಣ್ಣ ಇದೆ ಅಕ್ಷರ, ಓದಕ್ಕಾಗಲ್ಲ. ಹ, ಮತ್ತೆ ಪ್ರಭುಜಿ ಹೌದಾ? ಬೇರೆಯವ್ರು ಓದಿಸಿದ್ರು. ರೇಖಾ ಮಾತಾಜಿ ಮಾಮೂಲಿ ಓದ್ತೀರಾ? ಕನ್ನಡ ಇದು ವೈಟ್ ಮೇಲೆ ಬ್ಲಾಕ್ ಬಂದ್ರೆ ಓದ್ತೀನಿ, ಇದು ನನ್ಗೆ ಹಾ, ಓದಕ್ಕಾಗಲ್ಲ ಪ್ರಭುಜಿ. ವೈಟ್ ಮೇಲೆ ಬ್ಲಾಕ್ ಮಾಡಿದ್ದೀನಿ ನೋಡಿ ಮಾತಾಜಿ ಇವಾಗ. ಆಗಲ್ಲ ಪ್ರಭುಜಿ ಓದಕ್ಕೆ. ಹರೇ ಕೃಷ್ಣ ಇನ್ಯಾರು ಪ್ರಭುಜಿ. ಓದ್ತೀರಾ? ಹರೇ ರೇಖಾ ಕೃಷ್ಣ ಮಾತಾಜಿ ಪ್ರಭುಜಿ. ಓದ್ತೀರಾ? ಹಾ, ಓದಿ ಓದ್ತೇನೆ. ಮಾತಾಜಿ, ಇಲ್ಲಿಂದ ಶುರು ಮಾಡಿ. ಪ್ರಭುಪಾದ, ಇದು ಕೇವಲ ಔಷಧ. ಸೋಂಕಿನಿಂದ ಮುಕ್ತರಾಗಲು ಈ ಹರೇರ್ ನಾಮವು ಏಕೈಕ ಔಷಧಿ, ಭವೌಷಧಿ. ಔಷಧ ಎಂದರೆ ಔಷಧ. ಪರಿಷಿತ ಮಹಾರಾಜರು ಹರೇರ್ ನಾಮ. ಒಂದ್ ನಿಮಿಷ. ಓದಿ. ಹರೇ ಕೃಷ್ಣ. ಪರಿಷಿತ ಮಹಾರಾಜರು ಹರೇರ್ ನಾಮ, ಈ ಹರೇ ಕೃಷ್ಣನ ಜಪವು ನಿಯಮಾಧೀನ ಆತ್ಮಕ್ಕೆ ಉದ್ದೇಶಿಸಿಲ್ಲ ಎಂದು ಹೇಳಿದರು. ಏಕೆಂದರೆ ಒಬ್ಬ ವ್ಯಕ್ತಿಯು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದ ತಕ್ಷಣ ಅವನು ತಕ್ಷಣವೇ ಸೋಂಕುರಹಿತ ಸಾಂಕ್ರಾಮಿಕ ಸ್ಥಿತಿಯಿಂದ ಮುಕ್ತನಾಗುತ್ತಾನೆ. ಒಂದು ಶ್ಲೋಕವಿದೆ, ಏಕ ಹರಿನಾಮ ಯಥೋ ಪಾಪ ಹರೇ, ಪಾಪಿ ಹಯ ತಥೋ ಪಾಪ ಕರಿ ಬರೇ ನಾರೇ. ಒಮ್ಮೆ ಹರೇ ಕೃಷ್ಣ ಮಂತ್ರವನ್ನು ಜಪಿಸಿದ ನಂತರ ಜೀವನದ ಎಲ್ಲಾ ಪಾಪ ಪ್ರತಿಕ್ರಿಯೆಗಳು ತಕ್ಷಣವೇ ಕಣ್ಮರೆಯಾಗುತ್ತವೆ. ನೀವು ಅಜಾಮಿಳನ ಜೀವನವನ್ನು ಓದಿದ್ದೀರಿ. ಅವನು ತುಂಬಾ ಪಾಪಪೂರ್ಣನಾಗಿದ್ದನು. ಅವನು ಅನೇಕ ಪಾಪ ಚಟುವಟಿಕೆಗಳನ್ನು ಮಾಡಿದನು. ಆದರೆ ಕೊನೆ ಕ್ಷಣದಲ್ಲಿ ಅವನು ನಾರಾಯಣ ಎಂದು ಜಪಿಸಿದನು. ತಕ್ಷಣ ಅವನು ಸ್ವತಂತ್ರನಾದನು. ತಕ್ಷಣ ವಿಷ್ಣುದೂತನು ಅವನನ್ನು ಯಮದೂತನ ಕೈಯಿಂದ ರಕ್ಷಿಸಲು ಬಂದನು. ಪವಿತ್ರ ನಾಮವನ್ನು ಜಪಿಸುವುದರ ಶಕ್ತಿ ಏನೆಂದು ನೋಡಿ. ಆದ್ದರಿಂದ ಇದು ಸತ್ಯ. ನಾವು ಹರೇ ಕೃಷ್ಣ ಮಂತ್ರವನ್ನು ಜಪಿಸಿದರೆ ನಾವು ಈ ಭೌತಿಕ ಪ್ರಪಂಚದ ಎಲ್ಲ ಮಾಲಿನ್ಯಗಳಿಂದ ತಕ್ಷಣ ಮುಕ್ತರಾಗುತ್ತೇವೆ. ನಾವು ಅದನ್ನು ಮತ್ತೆ ಮಾಡದಿದ್ದರೆ ಅದು ಅಗತ್ಯ. ಅಂದರೆ ನಾವು ಈ ಭೌತಿಕ ಜೀವನದ ಮಾಲಿನ್ಯದ ಎಲ್ಲಾ ಪರಿಣಾಮಗಳನ್ನು ಪೂರ್ಣಗೊಳಿಸುತ್ತೇವೆ, ನಾವು ಮತ್ತೆ ಪತನಗೊಳ್ಳದೆ ಉಳಿದರೆ. ಆದ್ದರಿಂದ
ದಶವಿಧ ನಾಮಾಪರಾಧವಿದೆ. ನೀವು 10 ರೀತಿಯ ನಿಮಗೆ 10 ರೀತಿಯ ಅಪರಾಧಗಳು ತಿಳಿದಿವೆ. ಆದ್ದರಿಂದ ನೀವು 10 ರೀತಿಯ ಅಪರಾಧಗಳನ್ನು ಮಾಡದಂತೆ ಜಾಗರೂಕರಾಗಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸಿದರೆ ನೀವು ತಕ್ಷಣವೇ ಮುಕ್ತರಾಗುತ್ತೀರಿ. ಅತ್ಯಂತ ಅಪಾಯಕಾರಿ ಅಪರಾಧವೆಂದರೆ ನಾಮಾತ್ ಬಲಾದ್ಯಸ್ಯ ಹಿ ಪಾಪ ಬುದ್ಧಿ. ನಾನು ತುಂಬಾ ಅದೃಷ್ಟಶಾಲಿ, ನನಗೆ ಈ ಹರಿನಾಮ ಸಿಕ್ಕಿದೆ ಮತ್ತು ಅದು ಎಲ್ಲಾ ರೀತಿಯ ಪಾಪ ಪ್ರತಿಕ್ರಿಯೆಗಳನ್ನು ಜಯಿಸಬಹುದು. ತುಂಬಾ ಒಳ್ಳೆಯ ಸಾಧನ. ಆದ್ದರಿಂದ ನಾನು ಎಲ್ಲಾ ರೀತಿಯ ಪಾಪ ಚಟುವಟಿಕೆಗಳನ್ನು ಮಾಡುತ್ತಲೇ ಇರುತ್ತೇನೆ ಮತ್ತು ಹರೇ ಕೃಷ್ಣ ಜಪಿಸುತ್ತೇನೆ, ನಂತರ ಅದು ತಟಸ್ಥವಾಗುತ್ತದೆ. ಇದು ಅತ್ಯಂತ ಅಪಾಯಕಾರಿ ಅಪರಾಧ. ನಾಮನಾದ ಬಲಾದಸ್ಯ ಹಿ ಪಾಪ ಬುದ್ಧಿ. ನಾನು ಜಪಿಸುವುದರಿಂದ, ಹರೇ ಕೃಷ್ಣ ಜಪಿಸುವುದರಿಂದ ನಾನು ಎಲ್ಲ ರೀತಿಯ ಪಾಪ ಕಾರ್ಯಗಳಿಂದ ಮುಕ್ತನಾಗುತ್ತೇನೆ ಎಂದು ನನಗೆ ತಿಳಿದಿದೆ. ಆದ್ದರಿಂದ ನಾನು ಮುಂದುವರಿಯಲಿ ಮತ್ತು ಇಡೀ ದಿನ ನಾನು ಎಲ್ಲಾ ರೀತಿಯ ಪಾಪ ಚಟುವಟಿಕೆಗಳನ್ನು ಮಾಡುತ್ತೇನೆ ಮತ್ತು ಸಂಜೆ ನಾನು ಹರೇ ಕೃಷ್ಣ ಜಪಿಸುತ್ತೇನೆ. ಆಗ ಎಲ್ಲವೂ ಮುಗಿಯುತ್ತದೆ. ಈ ದುಷ್ಕೃತ್ಯವು ತುಂಬಾ ಅಪಾಯಕಾರಿ. ನಾವು ಬಹಳ ಜಾಗರೂಕರಾಗಿರಬೇಕು. ನಿಮ್ಮ ಪಾಪ ಚಟುವಟಿಕೆಗಳನ್ನು ತಟಸ್ಥಗೊಳಿಸಲು ಹರೇ ಕೃಷ್ಣ ಮಂತ್ರವನ್ನು ಸಾಧನವಾಗಿ ತೆಗೆದುಕೊಳ್ಳಬೇಡಿ. ಅದನ್ನು ತೆಗೆದುಕೊಳ್ಳಬೇಡಿ. ನೀವು ಹರೇ ಕೃಷ್ಣ ಮಂತ್ರದಿಂದ ದೀಕ್ಷೆ ಪಡೆದ ತಕ್ಷಣ ನೀವು ಸ್ವತಂತ್ರರಾಗುತ್ತೀರಿ ಎಂಬುದು ಸತ್ಯ. ಆದರೆ ಅದನ್ನು ಮತ್ತೆ ಮಾಡಬೇಡಿ. ಆರ್ ನಾರೆ ಬಾಪಾ ಜಗೈ ಮದಾಯಿಯಂತೆಯೇ ಜಗೈ ಮದಾಯಿ ಅತ್ಯಂತ ಅಪಾಯಕಾರಿ ಪಾಪಿಗಳು ಮತ್ತು ಅವರು ಚೈತನ್ಯ ಮಹಾಪ್ರಭುಗೆ ಶರಣಾದರು. ಅವರು ಇಬ್ಬರೂ ಸಹೋದರರು ನಿತ್ಯಾನಂದ ಪ್ರಭುವನ್ನು ಗಾಯಗೊಳಿಸಿದ ಕತೆ ನಿಮ್ಗೆ ತಿಳಿದಿದೆ. ಆದರೂ ನಿತ್ಯಾನಂದ ಪ್ರಭು ಎಷ್ಟು ಹಠಮಾರಿಯಾಗಿದ್ದನೆಂದರೆ ಈ ಇಬ್ಬರ ವ್ಯಕ್ತಿಗಳೆಲ್ಲ ದೋಷಗಳ ಹೊರತಾಗಿಯೂ ನಾನು ಅವರನ್ನು ಬಿಡಿಸುವೆ ಎಂದು ಅವರು ನಿರ್ಧರಿಸಿದ್ದರು. ಆದ್ದರಿಂದ ಈ ಇಬ್ಬರು ಸಹೋದರರಿಂದ ಅವರು ಗಾಯಗೊಂಡಾಗ ಚೈತನ್ಯ ಮಹಾಪ್ರಭು ತುಂಬಾ ಕೋಪಗೊಂಡರು ಮತ್ತು ಅವರು ತಕ್ಷಣವೇ ಈ ಪಾಪಿಗಳನ್ನು ಕೊಲ್ಲಲು ತಮ್ಮ ಚಕ್ರವನ್ನು ಕರೆದರು. ಆದರೆ ನಿತ್ಯಾನಂದ ಪ್ರಭು ವಿನಂತಿಸಿದರು, ನನ್ನ ಪ್ರೀತಿಯ ದೇವರೇ, ಈ ಅವತಾರದಲ್ಲಿ ನೀವು ಕೊಲ್ಲಲು ಯಾವುದೇ ಆಯುಧವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ್ದೀರಿ. ಆದ್ದರಿಂದ ಅವರನ್ನು ಕೊಲ್ಲಬೇಡಿ, ಅವರ ಮೇಲೆ ಕರುಣಿಸು. ಇದು ವೈಷ್ಣವ. ಆದ್ದರಿಂದ ಚೈತನ್ಯ ಮಹಾಪ್ರಭು ಶಾಂತರಾದರು. ಈ ಮಧ್ಯ ಈ ಇಬ್ಬರು ಸಹೋದರರು ಚೈತನ್ಯ ಮಹಾಪ್ರಭುವಿನ ಕಮಲದ ಪಾದಗಳ ಮೇಲೆ ಬಿದ್ದರು. ಸ್ವಾಮಿ, ನಮ್ಮನ್ನು ಕ್ಷಮಿಸಿ ಮತ್ತು ನಮ್ಮನ್ನು ರಕ್ಷಿಸಿ. ಈ ರೀತಿಯಾಗಿ ಅವರು ಶರಣಾದರು. ಆದ್ದರಿಂದ ಚೈತನ್ಯ ಮಹಾಪ್ರಭು ಒಂದು ಷರತ್ತನ್ನು ಹಾಕಿದರೆ, ನೀವು ಅನೇಕ ಪಾಪ ಕಾರ್ಯಗಳನ್ನು ಮಾಡಿದ್ದೀರಿ, ನೀವು ಮತ್ತೆ ಮಾಡುವುದಿಲ್ಲ ಎಂದು ಭರವಸೆ ನೀಡಿದರೆ ನಾನು ಅವುಗಳನ್ನು ತಕ್ಷಣವೇ ಕ್ಷಮಿಸುತ್ತೇನೆ. ಇದು ದೀಕ್ಷೆ. ಇದನ್ನು ದೀಕ್ಷೆ ಎಂದು ಕರೆಯಲಾಗುತ್ತದೆ. ಆಧ್ಯಾತ್ಮಿಕ ಗುರು ಅಥವಾ ಕೃಷ್ಣನಿಗೆ ನಾವು ಶರಣಾಗುತ್ತೇವೆ. ಅವರು ಜೀವನದ ಎಲ್ಲ ಪಾಪ ಪ್ರಕ್ರಿಯೆಗಳನ್ನು ತಕ್ಷಣವೇ ಕ್ಷಮಿಸುತ್ತಾರೆ. ಆದರೆ ನಾವು ಮತ್ತೆ ಮತ್ತೆ ಬದ್ಧರಾದರೆ ಅದು ತುಂಬಾ ಒಳ್ಳೆಯ ಪ್ರಸ್ತಾಪವಲ್ಲ. ಹರೇ ಕೃಷ್ಣ ಮಂತ್ರವನ್ನು ಜಪಿಸುವ ಮೂಲಕ ನಾವು ತಕ್ಷಣವೇ ಮುಕ್ತರಾಗುತ್ತೇವೆ ನಿಸ್ಸಂದೇಹವಾಗಿ. ಆದರೆ ನಾವು ಅದನ್ನು ಪಾಪ ಚಟುವಟಿಕೆಯನ್ನು ಮಾಡಲು ಒಂದು ಸಾಧನವಾಗಿ ತೆಗೆದುಕೊಂಡರೆ ಅಪಾಯವು ತುಂಬಾ. ಕ್ರಿಶ್ಚಿಯನ್ ಧರ್ಮದಲ್ಲಿ ತಪ್ಪೊಪ್ಪಿಗೆಯ ಪ್ರಕ್ರಿಯೆ ಇರುವಂತೆಯೇ ಭಕ್ತರು, ಹೌದು ಪ್ರಭುಪಾದ, ಇಡೀ ವಾರ ಅವನು ಎಲ್ಲಾ ಪಾಪ ಕಾರ್ಯಗಳನ್ನು ಮಾಡುತ್ತಾನೆ ಮತ್ತು ಭಾನುವಾರ ಅವನು ಸುಮ್ಮನೆ ಒಪ್ಪುತ್ತಾನೆ ಅಥವಾ ಏನೆಂದು ಕರೆಯುತ್ತಾರೆ, ಭಕ್ತ ತಪ್ಪೊಪ್ಪಿಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಇಲ್ಲಿ ನಾವು ಪ್ರತಿದಿನ ಬೆಳಗ್ಗೆ 10 ಅಪರಾಧಗಳನ್ನು ರಿಮೈಂಡ್ ಮಾಡ್ತೀವಲ್ವಾ? 7ನೇ ಅಪರಾಧ ಯಾರಿಗಾರು ನೆನಪಿದ್ಯಾ? ನಾಮಬಲ. ಹೇಳಿ. ಭಗವಂತನ ಪವಿತ್ರ ನಾಮದ ಬಲದ ಮೇಲೆ ಪಾಪವನ್ನು ಮಾಡುವುದು. ಈ ಸಂಪೂರ್ಣ ಪ್ಯಾರಾಗ್ರಾಫ್ ಶ್ರೀಲ ಪ್ರಭುಪಾದರು ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನಾವು ಹರೇ ಕೃಷ್ಣ ಮಂತ್ರವನ್ನು ಜಪಿಸಬೇಕು ಮತ್ತು ಅದೇ ರೀತಿ ನಾವು ನಾವು ಮಾಡಿರುವ ತಪ್ಪನ್ನು ರಿಪೀಟ್ ಮಾಡಬಾರ್ದು. ಸೊ ಮತ್ತೆ ನಾವು ಏನ್ ಮಾಡ್ಬೇಕು, ಆಲ್ರೆಡಿ ತಿಳ್ಕೊಂಡಿದ್ದೀವಿ, ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲೋ ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಸೊ ಅದರಿಂದ ಈ ಸೋಂಕಿನಿಂದ ಮುಕ್ತರಾಗ್ಲಿಕ್ಕೆ, ಕಲಿಯುಗದ ಈ ಸೋಂಕಿನಿಂದ ಮುಕ್ತರಾಗ್ಲಿಕ್ಕೆ ನಮ್ಗೆ ಹರೇರ್ ನಾಮ ಏಕೈಕ ಔಷಧಿ. ಆದ್ರೆ ಈ ಔಷಧಿಯನ್ನು ತಗೊಂಡ ಮೇಲೆ ನಾವು ಮತ್ತೆ ಸೋಂಕಿಗೆ ತಗೊಳ್ಲಿಕ್ಕೆ ಹೋಗ್ಬಾರ್ದು. ಆ
ಸೋಂಕಿನಿಂದ ನಾವು ದೂರ ಇರಬೇಕು. ಆ ಸೋಂಕು ಏನು? ಪಾಪಕರ್ಮಗಳು. ಆ 4 ಪಾಪಕರ್ಮಗಳನ್ನು ನಾವು ನೋಡಿದ್ವಿ ಈಗಲೇ. ಸೊ ಆ 4 ಪಾಪಕರ್ಮಗಳ ಬಗ್ಗೆ ನಾವು ಮಾಡಬಾರ್ದು. ಅದರಿಂದ ಈ 10 ಅಪರಾಧಗಳು ಏನು ಇಲ್ಲೇ ಶಿಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅದರಿಂದ ಈ 7ನೇ ದಶವಿಧ ನಾಮಾಪರಾಧವಿದೆ. ಅದರಲ್ಲಿ ನೀವು ತಕ್ಷಣ ಅತ್ಯಂತ ಅಪಕಾರಿ ಅಪರಾಧವಂದ್ರೆ 7ನೇ, ಅದು ನಾಮಬಲಾದ್ ಯಸ್ಯ ಹಿ ಪಾಪ ಬುದ್ಧಿ. ನಾಮಬಲದ ಮೇಲೆ ನಾವು ಮತ್ತೆ ಪಾಪವನ್ನು ಮಾಡಬಾರ್ದು ಅಂತ. ಸೊ ಈಗ ಯಾರು ಓದ್ತೀರಾ? ಪ್ರಭುಪಾದ ಇಲ್ಲಿಂದ ಓದ್ಲಾ ಪ್ರಭುಜಿ? ಗಾಯತ್ರಿ ಮಾತಾಜಿ ಓದಿ. ಎಲ್ಲಿಂದ ಪ್ರಭುಜಿ? ಹೈಲೈಟ್ ಮಾಡಿದ್ದೇನೆ ನೋಡಿ. ಇಲ್ಲಿಂದ ನಾನು ಮಾಡಿದ್ದೇನೆ, ಹೌದು, ನಾನು ಈ ಪಾಪಗಳನ್ನು ಮಾಡಿದ್ದೇನೆ ಮತ್ತು ಏನೋ ಇದಾಗ್ತಾ ಇದೆ, ಮತ್ತು ಸ್ವಲ್ಪ ದಂಡವನ್ನು ನೀಡುತ್ತೇನೆ. ತುಂಬಾ ದೊಡ್ಡದಾಗಿ ಹೋಗಿದೆ, ಆ ಕಡೆ ಈ ಕಡೆ ಹೋಗ್ಬಿಟ್ಟಿದೆ. ಪ್ರಭುಜಿ ಇವಾಗ ನಾನು ಟ್ರೈ ಮಾಡ್ತೀನಿ ಪ್ರಭುಜಿ. ಓದಿ ಮಾತಾಜಿ. ಪ್ರಭುಪಾದ, ನಾನು ಮಾಡಿದ್ದೇನೆ, ಹೌದು, ನಾನು ಈ ಪಾಪಗಳನ್ನು ಮಾಡಿದ್ದೇನೆ ಮತ್ತು ಸ್ವಲ್ಪ ದಂಡವನ್ನು ನೀಡುತ್ತೇನೆ. ಈ ಪ್ರಕ್ರಿಯೆ ಒಳ್ಳೆಯದಲ್ಲ. ನಾವು ಹಾಗೆ ಮಾಡಬಾರದು. ತಪ್ಪೊಪ್ಪಿಗೆ. ಹೌದು ಸರ್, ನಾನು ನಿಮ್ಮ ದೇಹದಲ್ಲಿ ಒಂದು ಚಳವಳಿ ಇತ್ತು ಎಂದು ನಾನು ಭಾವಿಸುತ್ತೇನೆ. ನೈತಿಕ ಪುನರಾವಸತಿ ಅವರ ಪ್ರಕ್ರಿಯೆ ಎಂದರೆ ನೀವು ಪಾಪ ಚಟುವಟಿಕೆಗಳನ್ನು ಮಾಡುತ್ತೀರಿ, ಆದರೆ ನೀವು ಒಪ್ಪಿಕೊಳ್ಳುತ್ತೀರಿ, ಆಗ ಅದು ತಟಸ್ಥಗೊಳ್ಳುತ್ತದೆ. ಅದು ಅವರ ಸ್ತೋತ್ರವಾಗಿತ್ತು, ಆದರೆ ಅದು ಯಶಸ್ವಿಯಾಗಿದೆ ಎಂದು ನಾನು ಭಾವಿಸುವುದಿಲ್ಲ. ಅದು ಯಶಸ್ವಿಯಾಗಲು ಸಾಧ್ಯವಿಲ್ಲ. ಅದು ಸಾಧ್ಯವಿಲ್ಲ. ಪ್ರಕ್ರಿಯೆ ಎಂದರೆ ನನ್ನ ಕರ್ಮದಿಂದ ನಾನು ಪಾಪಿಯಾಗುತ್ತೇನೆ. ಈಗ ನನಗೆ ಪರಿಹಾರ ಕ್ರಮ ಸಿಕ್ಕಿದೆ. ಹಾಗೆ ಕೃಷ್ಣ ಜಪ ಆದರೆ ನಾನು ಮತ್ತೆ ಮಾಡುವುದಿಲ್ಲ. ಆಗ ಅವನು ಯಶಸ್ವಿಯಾಗುತ್ತಾನೆ. ಆಗ ಅದು ತಕ್ಷಣವೇ ಯಶಸ್ವಿಯಾಗುತ್ತದೆ. ನಾಮನಾದ ಬಲಾತ್. ಆದರೆ ನಾವು ಇದರ ಲಾಭವನ್ನು ಪಡೆಯಬಾರದು. ಹಾಗಾಗಿ ಇಲ್ಲಿ ಪ್ರಹ್ಲಾದ ಮಹಾರಾಜರು ಏವಂ ಸ್ವಕರ್ಮ ಪತಿತಂ, ನನ್ನ ಸ್ವಂತ ನಾನು ಸ್ವಂತ ಪಾಪದ ಚಟುವಟಿಕೆಗಳಿಂದ ನಾನು ಈಗ ಈ ಭೌತಿಕ ಜಗತ್ತಿನಲ್ಲಿ ಈ ನಿಯಮಾಧೀನ ಸ್ಥಿತಿಯಲ್ಲಿದ್ದೇನೆ. ಪ್ರಭುಜಿ ಒಂದು ಸ್ವಲ್ಪ ಬ್ಲೂ ಕಲರೇ ಮಾಡಿ ಪ್ರಭುಜಿ. ಇದನ್ನು ದೇವರು ಸೃಷ್ಟಿಸಿಲ್ಲ, ನಾವು ಸೃಷ್ಟಿಸುತ್ತೇವೆ. ಕರ್ಮದ ದೈವ ನೇತ್ರೇಣ 58:5 SB 331:1. ದೇವರು ಅಥವಾ ಸರ್ವೋತ್ತಮ ಅಧಿಕಾರ ಯಮರಾಜನಂತೆ ಅವನು ಅಲ್ಲಿದ್ದಾನೆ. ದೇವರ ಪ್ರತಿನಿಧಿ. ಅವನು ತನ್ನ ತೀರ್ಪನ್ನು ನೀಡುತ್ತಾನೆ. ಮರಣದ ನಂತರ ನಾನು ಯಾವ ರೀತಿಯು ದೇಹವನ್ನು ಸ್ವೀಕರಿಸಬೇಕು. ಆದ್ದರಿಂದ ಈ ನಾಸ್ತಿಕ ವರ್ಗದ ಪುರುಷರು ಮುಂದಿನ ಜನ್ಮವನ್ನು ಸ್ವೀಕರಿಸಲು ನಿರಾಕರಿಸುತ್ತಾರೆ. ಆದರೆ ಅದು ಸತ್ಯವಲ್ಲ. ಮುಂದಿನ ಜನ್ಮವಿದೆ. ಉದಾಹರಣೆಯನ್ನು ಕೃಷ್ಣನು ಬಹಳ ಚೆನ್ನಾಗಿ ನೀಡಿದ್ದಾನೆ. ದೇಹಿನೋಸ್ಮಿನ್ ಯಥಾ ದೇಹೆ ಕೋಮರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ಯ ತತ್ವನ್ ಮುಹ್ಯತೆ. ನಂತರ 2.13. ಆದ್ದರಿಂದ ಒಂದು ಮಗು ಈಗ ತುಂಬ ಹುಡುಗರಿದ್ದಾರೆ. ಅವನು ಇಲ್ಲ ನಾನು ಯುವಕನಾಗುವುದಿಲ್ಲ, ನಾನು ಮಗುವಾಗಿಯೇ ಇರುತ್ತೇನೆ ಎಂದು ಹೇಳಿದರೆ ಅದು ಸಾಧ್ಯವಿಲ್ಲ. ಅವನು ತನ್ನ ದೇಹವನ್ನು ಬದಲಾಯಿಸಿಕೊಳ್ಳಬೇಕು. ಅವನು ತನ್ನ ದೇಹವನ್ನು ಬದಲಾಯಿಸಲು ಇಷ್ಟಪಡುವುದಿಲ್ಲ ಎಂಬುದರಲ್ಲಿ ಯಾವುದೇ
ಯಾವುದೇ ಸಂದೇಹವಿಲ್ಲ ಅವನಿಗೆ ಇರಬೇಕು. ಆದ್ದರಿಂದ ಅದೇ ರೀತಿ ಈ ದೇಹವು ಮುಗಿದ ನಂತರ ನಾವು ಇನ್ನೊಂದು ದೇಹವಿದೆ ಎಂದು ನಂಬುವುದಿಲ್ಲ ಎಂದು ನೀವು ಹೇಳಬಹುದು. ಆದರೆ ಅಗತ್ಯ ಇರುತ್ತದೆ ನಿಖರವಾಗಿ. ಹಾಗೆ ಒಬ್ಬ ಯುವಕ ಅವನು ಈ ದೇಹವು ತುಂಬ ಚೆನ್ನಾಗಿದೆ, ನಾನು ಬ್ಲೂ ಮಾಡಿ ಪ್ರಭುಜಿ, ನಾನು ಆನಂದಿಸುತ್ತಿದ್ದೇನೆ, ನಾನು ವೃದ್ಧನಾಗುವುದಿಲ್ಲ ಎಂದು ಭಾವಿಸಬಹುದು. ಇನ್ನೊಂದು ದೇಹವನ್ನು ಹೊಂದಿರಬೇಕು, ತದಾ ದೇಹಾಂತರ ಪ್ರಾಪ್ತಿ. ಮತ್ತು ಯಾರು ಮಾತನಾಡುತ್ತಿದ್ದಾರೆ ಪರಮಾತ್ಮ ಅವನು ಮಾತನಾಡುತ್ತಿದ್ದಾನೆ, ಪರಮಾಧಿಕಾರಿ. ಮತ್ತು ನೀವು ನಿಮ್ಮ ಸಾಮಾನ್ಯ ಕಾರಣದಿಂದ ಕಾನೂನು ಏನು ಎಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಅಲ್ಲಿ ಒಂದು ಸರಳ ಉದಾಹರಣೆಯನ್ನು ನೀಡಲಾಗಿದೆ. ಸಾಕ ಪ್ರಭುಜಿ? ಈ ಪ್ಯಾರಾಗ್ರಾಫ್ ಕಂಪ್ಲೀಟ್ ಮಾಡಿಬಿಡಿ. ಆದ್ದರಿಂದ ಜೀವನವಿದೆ, ನೀವು ಅದನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಹೆಮ್ಮೆ ಪಡುತ್ತೀರಿ. ದೇವರ ಅಸ್ತಿತ್ವವನ್ನು ಒಪ್ಪಿಕೊಳ್ಳಲು ನೀವು ತುಂಬ ದುರಾಂಕಾರಿ. ನೀವು ಅದನ್ನು ಮೂರ್ಖತನದಿಂದ ಮಾಡಬಹುದು. ಆದರೆ ಮರಣದ ನಂತರ ಸಂಪೂರ್ಣವಾಗಿ ಪ್ರಕೃತಿಯ ನಿಯಂತ್ರಣದಲ್ಲಿದ್ದೀರಿ. ಆದರೆ ನೀವು ತಪ್ಪಿಸಲು ಸಾಧ್ಯವಿಲ್ಲ. ನೀವು ಮೂರ್ಖರಾಗಿರುವವರು. ನಾನು ಸರ್ಕಾರದ ಕಾನೂನನ್ನು ನಂಬುವುದಿಲ್ಲ, ಏನೇ ಇರಲಿ ನಾನು ಮಾಡುತ್ತೇನೆ ಎಂದು ನೀವು ಹೇಳಬಹುದು. ಆದರೆ ನಿಮ್ಮನ್ನು ಬಂಧಿಸಿದಾಗ ಎಲ್ಲವೂ ಮುಗಿದು ಹೋಗುತ್ತಿದೆ. ನಂತರ ಕೇವಲ ಹೊಡೆಯಿರಿ ಮತ್ತು ಬೂಟುಗಳಿಂದ ಹೊಡೆಯಿರಿ. ಬೂಟುಗಳನ್ನು ಹೊಡೆಯಿರಿ ಅಷ್ಟೇ. ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ. ತಪ್ಪಾಗಿದ್ರೆ ಕ್ಷಮಿಸಿ. ಇಲ್ಲ, ಪರವಾಗಿಲ್ಲ. ಯಾರಾದ್ರೂ ಓದ್ತೀರಾ? ಮತ್ತೆ ಯಾರಾದ್ರೂ? ಓದ್ತೀನಿ ಸರ್. ಓದಿ ಓದಿ, ಇಲ್ಲಿಂದ ಓದಿ. ಹಾಗಾಗಿ ನಾವು ಎಷ್ಟು ಮೂರ್ಖರಾಗಿದ್ದೇವೆ ಎಂದರೆ ಮುಂದಿನ ಜನ್ಮವನ್ನು ನಂಬುವುದಿಲ್ಲ. ಅದು ಕೇವಲ ಮೂರ್ಖತನ. ಮುಂದಿನ ಜನ್ಮವಿದೆ. ವಿಶೇಷವಾಗಿ ಕೃಷ್ಣ ಹೇಳಿದಾಗ ನಾವು ಅದನ್ನು ನಂಬುವುದಿಲ್ಲ ಎಂದು ಹೇಳಬಹುದು. ನೀವು ನಂಬುವುದಿಲ್ಲ ಅಥವಾ ನಂಬುವುದಿಲ್ಲ, ಅದು ಅಪ್ರಸ್ತುತ. ನೀವು ಪ್ರಕೃತಿಯ ನಿಯಮಗಳ ಅಡಿಯಲ್ಲಿರುತ್ತೀರಿ. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಭಗವದ್ಗೀತೆ 3.27. ಕಾರಣಂ ಗುಣ ಸಂಗೋಸ್ಯ ಅಸ್ಯ ಜನ್ಮಯೋನಿಷು. ಜನ್ಮಯೋನಿಷು. ಭಗವದ್ಗೀತೆ 13.22. ಕೃಷ್ಣ ಹೇಳಿದರು, ಒಬ್ಬರು ಏಕೆ ಚೆನ್ನಾಗಿ ನೆಲೆಸಿದ್ದಾರೆ. ಒಬ್ಬ ಮನುಷ್ಯ, ಒಂದು ಜೀವಿ ತುಂಬಾ ಚೆನ್ನಾಗಿ ತಿನ್ನುತ್ತಿದೆ, ತುಂಬಾ ಒಳ್ಳೆಯ ಆಹಾರವನ್ನು ತಿನ್ನುತ್ತಿದೆ, ಮತ್ತು ಇನ್ನೊಂದು ಪ್ರಾಣಿ ಮಲವನ್ನು ತಿನ್ನುತ್ತಿದೆ. ಇದು ಆಕಸ್ಮಿಕವಲ್ಲ. ಕರ್ಮಣ ದೈವ ನೇತ್ರೇಣ. SB 3.31. ಒಬ್ಬ ವ್ಯಕ್ತಿಯು ಮಲವನ್ನು ತಿನ್ನಲೇಬೇಕಾದ ರೀತಿಯಲ್ಲಿ ವರ್ತಿಸುತ್ತಿರುವುದರಿಂದ ಅವನು ತಿನ್ನಲೇಬೇಕು. ಆದರೆ ಮಾಯಾಶಕ್ತಿಯ ತುಂಬಾ ಬುದ್ಧಿವಂತನಾಗಿದ್ದು ಪ್ರಾಣಿ ಮಲವನ್ನು ತಿನ್ನುತ್ತಿರುವಾಗ ಅದು ನಾನು ಸ್ವರ್ಗವನ್ನು ಆನಂದಿಸುತ್ತಿದ್ದೇನೆ ಎಂದು ಯೋಚಿಸುತ್ತದೆ. ಇದನ್ನು ಮಾಯಾ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಮಲವನ್ನು ತಿನ್ನುವ ಮೂಲಕವೂ ಅವನು ಸ್ವರ್ಗೀಯ ಆನಂದವನ್ನು ಅನುಭವಿಸುತ್ತಿದ್ದೇನೆ ಎಂದು ಭಾವಿಸುತ್ತಾನೆ. ಆ ಅಜ್ಞಾನದಿಂದ ಅವನು ಆವರಿಸಲ್ಪಡದ ಹೊರತು ಅವನು ನನ್ನ ಹಿಂದಿನ ಜನ್ಮದಲ್ಲಿ ಮನುಷ್ಯನಾಗಿದ್ದೆ ಮತ್ತು ನಾನು ತುಂಬಾ ಒಳ್ಳೆಯ ಆಹಾರವನ್ನು ತಿನ್ನುತ್ತಿದ್ದೆ, ಈಗ ನಾನು ಮಲವನ್ನು ತಿನ್ನಲೇಬೇಕು ಎಂದು ನೆನಪಿಸಿಕೊಂಡರೆ ಅವನು ಹೆಚ್ಚು ಕಾಲ ಉಳಿಯಲು ಸಾಧ್ಯವಿಲ್ಲ. ಅದನ್ನು
ಪ್ರಕ್ಷೇಪಾತ್ಮಿಕ ಶಕ್ತಿ. ಪ್ರಕ್ಷೇಪಾತ್ಮಿಕ ಶಕ್ತಿ ಮಾಯಾ ಎಂದು ಕರೆಯಲಾಗುತ್ತದೆ. ನಾವು ಮರೆತು ಬಿಡುತ್ತೇವೆ, ಮರೆವು. ಹಾಗಾಗಿ ಈ ಮರೆವು ನಡೆಯುತ್ತಿದೆ. ಏವಂ ಸ್ವಕರ್ಮ ಪತಿತಂ ಭವ ವೈತರಣ್ಯಂ ಅನ್ಯೋನ್ಯ ಜನನ ಮರಣ. ಇಲ್ಲಿ ಮತ್ತೊಮ್ಮೆ ಅನ್ಯೋನ್ಯ ಜನ್ಮ, ಈ ಜನ್ಮ ಮಾತ್ರವಲ್ಲ, ಇನ್ನೊಂದು ಜನ್ಮ, ಇನ್ನೊಂದು ಜನ್ಮ, ಇನ್ನೊಂದು ಜನ್ಮ. ನೀವು ಇದು ಅಂತಿಮ ಅಥವಾ ಇದು ಆರಂಭ ಎಂದು ಹೇಳಲು ಸಾಧ್ಯವಿಲ್ಲ. ಇಲ್ಲ, ಅದು ಅಲ್ಲ. ಅನ್ಯೋನ್ಯ ಜನ್ಮ ಮರಣ. ಇನ್ನೊಂದು ದೇಹದಲ್ಲಿಯೂ ಜನನ ಮತ್ತು ಸಾವು ಇದೆ. ಈ ದೇಹದಲ್ಲಿ ನಮಗೆ ಜನನ ಮತ್ತು ಸಾವು ಇದೆ. ಅದೇ ರೀತಿ ಇನ್ನೊಂದು ದೇಹದಲ್ಲಿಯೂ ಸಹ ನಾನು ನನ್ನ ಜನ್ಮವನ್ನು ಭಗವಂತ, ಬ್ರಹ್ಮ ಅಥವಾ ಸಣ್ಣ ಅತ್ಯಲ್ಪ ಇರುವೆ ಎಂದು ತೆಗೆದುಕೊಳ್ಳುತ್ತೇನೆ. ಅದು ಅಪ್ರಸ್ತುತ. ನೀವು ಯಾವುದೇ ಭೌತಿಕ ದೇಹವನ್ನು ತೆಗೆದುಕೊಂಡರೆ ಜನನ ಮತ್ತು ಸಾವು ಇರುತ್ತದೆ. ನೀವು ಬದುಕಬಹುದು. ನಾವು ಮನುಷ್ಯರಂತೆ ಇರುವೆಯ ಜೀವನಕ್ಕೆ ಹೋಲಿಸಿದರೆ ನಾವು ಹಲವು ವರ್ಷಗಳ ಕಾಲ, 100 ವರ್ಷಗಳ ಕಾಲ ಬದುಕಬಹುದು. ಮತ್ತು ಅದೇ ರೀತಿ ನಾವು 100 ವರ್ಷಗಳ ಕಾಲ ಬದುಕಬಹುದು ಮತ್ತು ಬ್ರಹ್ಮ ಲಕ್ಷಾಂತರ ವರ್ಷಗಳ ಕಾಲ ಬದುಕುತ್ತಿದ್ದಾನೆ. ಆದ್ದರಿಂದ ಸಾವು ಇಲ್ಲ ಎಂದು ಅರ್ಥವಲ್ಲ. ಸಾವು ಅಲ್ಲೇ ಇರಬೇಕು. ಜನ್ಮ ಪಡೆದವನು ಸಾಯಲೇಬೇಕು. ಜನ್ಮ ಮರಣ ಮತ್ತು ನೀವು ಜನ್ಮ ಪಡೆದ ತಕ್ಷಣ ಎಲ್ಲ ಭೌತಿಕ ಪರಿಸ್ಥಿತಿಗಳು ತ್ರಿತಾಪ ಯಾತನ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ನೀವು ಸ್ವೀಕರಿಸಬೇಕು. ಯಾವುದೇ ಮೋಕ್ಷವಿಲ್ಲ. ನೀವು ಜನ್ಮ ಪಡೆದ ತಕ್ಷಣ ಜನ್ಮ ಮರಣ ಜರ, ಜನ್ಮ ಮೃತ್ಯು ಜರ ವ್ಯಾಧಿ. ಭಗವದ್ಗೀತೆ 13.9. ನೀವು ಜನ್ಮ ಪಡೆದ ತಕ್ಷಣ ನೀವು ಜರ, ವೃದ್ಧಾಪ್ಯ ಮತ್ತು ವ್ಯಾಧಿ ಮತ್ತು ರೋಗ ಮತ್ತು ಕೊನೆಯದಾಗಿ ಮರಣವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ನಮಗೆ ಇದು ಅರ್ಥವಾಗುತ್ತಿಲ್ಲ. ಇದನ್ನು ಅಜ್ಞಾನ, ಮೂರ್ಖತನ ಎಂದು ಕರೆಯಲಾಗುತ್ತದೆ. ಪ್ರಹ್ಲಾದ ಮಹಾರಾಜ ವೈಷ್ಣವ, ಅವನು ಇದನ್ನು ಅರ್ಥ ಮಾಡಿಕೊಂಡಿದ್ದಾನೆ. ನಾನು ಈ ದುಃಖಕರ ಸ್ಥಿತಿಯಲ್ಲಿ ಬಿದ್ದಿದ್ದೇನೆ. ಏವಂ ಸ್ವಕರ್ಮ ಪತಿತಂ, ನನ್ನ ಸ್ವಂತ ಚಟುವಟಿಕೆಗಳಿಂದ ಎಂದು ಭಾವಿಸಬೇಡಿ. ನಾನು ಕೂಡ ಬಳಲುತ್ತಿದ್ದೇನೆ. ನಾನು ಈಗ ಬಳಲುತ್ತಿಲ್ಲದಿದ್ದರೆ ನಾನು ಬಳಲಬೇಕಾಗುತ್ತದೆ. ದುಃಖ ಇರಬೇಕು. ಈ ಜಗತ್ತು ದುಃಖಕ್ಕಾಗಿಯೇ ಇದೆ. ದುಃಖಾಲಯ ಅಶಾಶ್ವತಂ. ಭಗವದ್ಗೀತೆ 8.15. ಕೃಷ್ಣ ಹೇಳುತ್ತಾನೆ, ಇದು ದುಃಖಕ್ಕೆ ಒಂದು ಸ್ಥಳ. ನೀವು ಆನಂದಿಸಲು ಸಾಧ್ಯವಿಲ್ಲ, ಅದು ಸಾಧ್ಯವಿಲ್ಲ. ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿ ಪರಮಾಂ ಗತಃ. ಸಂಸಿದ್ಧಿಂ ಪರಮಾಂ ಗತಃ. ಭಗವದ್ಗೀತೆ 8.15. ಆದ್ದರಿಂದ ನೀವು ಜೀವನದ ಸಂಪೂರ್ಣ ಪರಿಪೂರ್ಣತೆಯನ್ನು ಸಾಧಿಸದ ಹೊರತು ಸಂಸಿದ್ಧಿಂ ಪರಮಂ, ನಿಮ್ಮ ಜೀವನದ ಶೋಚನೀಯ ಸ್ಥಿತಿಯನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಪ್ರಹ್ಲಾದ ಮಹಾರಾಜನು ಹೇಳಿದರು, ಪಶ್ಯನ್ ಜನ್ಮ ಸ ಪರಂ ವಿಗ್ರಹ ವೈರ ಮೈತ್ರಂ. ಮತ್ತು ಪ್ರತಿಯೊಂದು ಜೀವನದಲ್ಲಿಯೂ ಈ ವ್ಯತ್ಯಾಸವಿರುತ್ತದೆ. ಇದು ನನ್ನದು ಮತ್ತು ಇದು ನಿಮ್ಮದು. ನೀವು ನನ್ನ ಸ್ನೇಹಿತ ಅಥವಾ ನೀವು ನನ್ನ ಶತ್ರು ಮತ್ತು ನಾನು ನಿಮ್ಮ ಸ್ನೇಹಿತ. ಈ ವಿರೋಧಾಭಾಸ ಮುಂದುವರಿಯುತ್ತದೆ. ನೀವು ಇಡೀ ಜಗತ್ತನ್ನು ನೋಡುತ್ತೀರಿ ಎಂದು ನೀವು ಸಾಧ್ಯವಿಲ್ಲ. ಅವರು ಕೆಲವೊಮ್ಮೆ ಶತ್ರುಗಳಾಗಿ ಹೋರಾಡುತ್ತಿದ್ದಾರೆ ಮತ್ತು ಕೆಲವೊಮ್ಮೆ ಅವರು ಯುನೈಟೆಡ್ ನೇಷನ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ನೀವು ಪ್ರಾಯೋಗಿಕವಾಗಿ ನೋಡುತ್ತೀರಿ. ಕೆಲವೊಮ್ಮೆ ವೈರ, ಶತ್ರುಗಳು ಮತ್ತು ಕೆಲವೊಮ್ಮೆ ಮೈತ್ರ, ಸ್ನೇಹಿತ. ಆದರೆ ಇದೆಲ್ಲವೂ ಭ್ರಮೆ. ಅವರು ಎಂದಿಗೂ ಸ್ನೇಹಪರರಾಗುವುದಿಲ್ಲ, ಅದು ಸಾಧ್ಯವಿಲ್ಲ. ಈ ವಿರೋಧಾಭಾಸವು ಮುಂದುವರಿಯುತ್ತದೆ. ಸ್ವಪರಾಂ ವೈರಂ ಮತ್ತು ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ.
ನೀವು ಬಳಲುತ್ತೀರಿ, ನಾನು ಬಳಲುತ್ತೇನೆ. ನಾನು ನಿಮ್ಮ ಕಿವಿಗಳನ್ನು ಕಸಿದುಕೊಳ್ಳುತ್ತೇನೆ ಮತ್ತು ನೀವು ನನ್ನ ಕಿವಿಗಳನ್ನು ಕಸಿದುಕೊಳ್ಳುತ್ತೀರಿ. ಅಷ್ಟೇ. ನೀವು ಇಬ್ಬರು ಹುಡುಗರ ನಡುವಿನ ಶಿಕ್ಷೆಯನ್ನು ನೋಡಿದ್ದೀರಾ. ಹಾಗಾದರೆ ನಾವು ಈ ದ್ವೇಷ ಮತ್ತು ಸ್ನೇಹ ಎಂದು ಕರೆಯಲ್ಪಡುವುದನ್ನು ಸೃಷ್ಟಿಸುತ್ತೇವೆ ಮತ್ತು ನಂತರ ಬಳಲುತ್ತೇವೆ. ಇದು ನಡೆಯುತ್ತಿದೆ. ಸ್ವಪರಂ ವೈರಂ ಹಂತೇತಿ ಪರಾಚರ ಪಿಪ್ರಿಹಿ ಮೂಢಂ. ನಾವೆಲ್ಲರೂ ದುಷ್ಕರ್ಮಿಗಳು. ನಾವು ಶಾಂತಿಯುತ ಸ್ಥಿತಿಯನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದೇವೆ. ಅದು ಸಾಧ್ಯವೇ ಇಲ್ಲ. ಶಾಂತಿಯುತ ಸ್ಥಿತಿ ಈ ದುಷ್ಕರ್ಮಿಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ನೀವು ಯಾವುದಾದರೂ ಒಂದು ರಾಷ್ಟ್ರ, ಸಂಘ ಅಥವಾ ಸಂಯುಕ್ತ ರಾಷ್ಟ್ರವನ್ನು ತಯಾರಿಸುವುದರಿಂದ ಅದು ಸಾಧ್ಯವಿಲ್ಲ. ನ್ಯೂಯಾರ್ಕ್ನಲ್ಲಿ ನಾವು ವಿಶ್ವಸಂಸ್ಥೆಯನ್ನು ನೋಡಿದ್ದೇವೆ ಮತ್ತು ಪ್ರತಿ ವರ್ಷ ಒಂದು ಧ್ವಜ ಹೆಚ್ಚುತ್ತಿದೆ, ಇನ್ನೊಂದು ಧ್ವಜ, ಇನ್ನೊಂದು ಧ್ವಜ, ಇನ್ನೊಂದು ಧ್ವಜ ಒಗ್ಗೂಡಿದೆ. ಎಲ್ಲಿದೆ ಧ್ವಜಗಳ ಹೆಚ್ಚಳ? ಅಂದರೆ ಅನೈತಿಕ ಅನ್ಯತ್ಯತೆ. ನಾನು ನಿಮ್ಮೊಂದಿಗೆ ಒಪ್ಪುವುದಿಲ್ಲ. ನಾವು ನಿಮ್ಮೊಂದಿಗೆ ಇರಲು ಬಯಸುವುದಿಲ್ಲ. ನಮಗೆ ಪಾಕಿಸ್ತಾನ ಇರಬೇಕು. ನಾವು ಹಿಂದೂಸ್ತಾನದೊಂದಿಗೆ ಇರಲು ಬಯಸುವುದಿಲ್ಲ. ಆದ್ದರಿಂದ ಸರಿ, ನಮಗೆ ಇದು ಬೇಡ, ನಮಗೆ ಇದು ಬೇಡ. ಇದು ಹೋರಾಟ ನಡೆಯುತ್ತಿದೆ. ಸ್ವಪರಂ ವೈರಂ ಇದು ಈ ಭೌತಿಕ ಪ್ರಪಂಚದ ಸ್ಥಿತಿ ಮತ್ತು ನಾವು 3 ಪಟ್ಟು ದುಃಖಗಳನ್ನು ಅನುಭವಿಸಬೇಕು. ಹಾಗಾದರೆ ಸಂತೋಷ ಎಲ್ಲಿದೆ? ಆದರೆ ನಾವು ಬಾಹ್ಯ ಶಕ್ತಿಯಿಂದ ಭ್ರಮೆಗೊಂಡಿರುವುದರಿಂದ ನಾವು ಶಾಂತಿಯುತವಾಗಿ ಬದುಕಲು ಉತ್ತಮ ವ್ಯವಸ್ಥೆಯನ್ನು ಮಾಡುತ್ತಿದ್ದೇವೆ ಮತ್ತು ನಾವು ಶಾಂತಿಯುತವಾಗಿ ಬದುಕುತ್ತೇವೆ ಎಂದು ನಾವು ಭಾವಿಸುತ್ತೇವೆ. ಶಾಂತಿ ಎಲ್ಲಿದೆ? ನೀವು ಸಾಯಬೇಕು. ನೀವು ಸಾಯಲು ಬಯಸುವುದಿಲ್ಲ. ನೀವು ಸಾಯಬೇಕು. ನೀವು ರೋಗವನ್ನು ಬಯಸುವುದಿಲ್ಲ. ನೀವು ರೋಗದಿಂದ ಬಳಲಬೇಕು. ನೀವು ವೃದ್ಧರಾಗಲು ಬಯಸುವುದಿಲ್ಲ. ನೀವು ವೃದ್ಧರಾಗಬೇಕು. ಹಾಗಾದರೆ ನಿಮ್ಮ ಸಂತೋಷ ಎಲ್ಲಿದೆ? ಇದೆಲ್ಲ ಮೂರ್ಖತನ. ಆದ್ದರಿಂದ ಪ್ರಹ್ಲಾದ ಮಹಾರಾಜರು ಹಂತೇತಿ ಪರಾಚರ ಪಿಪ್ರಿಹಿ ಮೂಢಂ. ನಾವು ಮೂರ್ಖರು. ಆದ್ದರಿಂದ ನಾವು ಈ ರೀತಿ ಬಳಲುತ್ತಿದ್ದೇವೆ. ದಯವಿಟ್ಟು ನಮ್ಮನ್ನು ಉಳಿಸಿ. ತುಂಬಾ ಧನ್ಯವಾದಗಳು. ಭಕ್ತ ಜಯಪ್ರಭ. ಹರೇ ಹೇಗಿತ್ತು ಪ್ರಭುಪಾದರ ಲೆಕ್ಚರ್? ಹೇಗಿತ್ತು? ಚೆನ್ನಾಗಿತ್ತು ಪ್ರಭುಜಿ. ಚೆನ್ನಾಗಿತ್ತ? ಹೌದು ಎಲ್ಲರೂ ಪ್ರಭುಜಿ. ಎಂಜಾಯ್ ಮಾಡಿದ್ರೆ ಪ್ರಭುಪಾದರ ಲೆಕ್ಚರ್ ಅನ್ನ? ಹೌದು ಪ್ರಭುಜಿ. ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ನಾವು, ಅಲ್ವಾ? ಹೌದು ಪ್ರಭುಜಿ. ಅಂದ್ರೆ ಪ್ರಭುಜಿ, ಪ್ರಭುಪಾದ್ರು ಹೇಳ್ದಂಗೆ ನಿಜವಾಗ್ಲೂ ನಾವು ಎಲ್ಲರೂ ಕೂಡ ರೋಗದಲ್ಲೇ ಇದೀವಿ ಪ್ರಭುಜಿ. ಏನ್ ಹೌದು ಕೇವಲ ಜ್ವರ, ಶೀತ, ಕೆಮ್ಮು ರೋಗ ಅಂತಲ್ಲ, ಮಾನಸಿಕವಾಗಿನೇ ರೋಗ. ಇದನ್ನ ಹೌದು ಹೌದು WHO ಡಿಕ್ಲೇರ್ ಮಾಡಿದೆ. ಒಬ್ಬ ವ್ಯಕ್ತಿ WHO ರೋಗದಲ್ಲಿದೆ. ಆರೋಗ್ಯವಂತ ಅಂದ್ರೆ ಅವ್ನು ಮಾನಸಿಕವಾಗಿ ಚೆನ್ನಾಗಿರ್ಬೇಕು, ದೈಹಿಕವಾಗಿನೂ ಚೆನ್ನಾಗಿರ್ಬೇಕು. ಆದ್ರೆ ಇತ್ತೀಚೆಗೆ ಮಾನಸಿಕವಾಗಿ ರೋಗಿಗಳು ಅದು ಯಾರು ಅಷ್ಟು ಗಮನ ಕೊಡೋದಿಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಈ WHO ವೈರಸ್ ಅಲ್ಲಿ ಸಿಗಾಕೊಂಡಿದೆ. WHO ಹೆಲ್ತಿ ಆಗಿಲ್ಲ. ಅದರಿಂದ ಅವ್ರು ಬೇರೆಯವ್ರಿಗೆ ಏನ್ ಹೆಲ್ತ್ ಕೊಡ್ತಾರೆ? ಮಾನಸಿಕ ರೋಗ ಜಾಸ್ತಿ ಆಗಿದೆ ಪ್ರಭುಜಿ, ಇಡೀ ಭೂಮಿ ತುಂಬಾ.